ಸೊ ಫ್ಯಾಷನ್ ವರ್ಲ್ಡ್ಗೆ ಸ್ವಾಗತ. ನಾನು ಕೀರ್ತಿ. ಸೊ ಫಸ್ಟ್ ಸಂಚಿಕೆಯಲ್ಲಿ ಮೆಹಂದಿ ಹಚ್ಕೊಂಡಾಯ್ತು. ಸೊ ಅದರ ಖುಷಿ ಹೇಳುವುದೇ ಬೇಡ. ಮೆಹಂದಿ ಹೋಗ್ತಾ ಬರ್ತಾ ಇದೆ, ಅದಕ್ಕಿಂತ ಮುಂಚೆ ಇದೊಂದು ಎಪಿಸೋಡ್ ಮಾಡಬೇಕಲ್ವಾ. ಸೊ ಈ ಎಪಿಸೋಡಲ್ಲಿ ನಮ್ಮ ಮೇಡಮ್ ಏನು ಹೇಳ್ಕೊಡ್ತಾರೆ ಅಂತ ನಂಗೆ ಗೊತ್ತಿಲ್ಲ. ನಾನು ಅವರನ್ನು ಹೇಳಿದೆ ಮುಂದಿನ ಸಂಚಿಕೆಯಲ್ಲಿ ಅವರೇ ನಮ್ಮ ಜೊತೆ ಇರ್ತಾರೆ ಅಂತ. ನಿವೇದಿತಾ ಅವರು ಫಸ್ಟ್ ಅವರನ್ನ ವೆಲ್ಕಮ್ ಮಾಡೋಣ. ಅವ್ರು ಏನು ಇವತ್ತು ತಿಳಿಸ್ಕೊಡ್ತಾರೆ ಅವರನ್ನ ಕೇಳೋಣ. ಹಾಯ್ ಹಾಯ್, ಹೇಗಿದ್ದೀರಾ? ಚೆನ್ನಾಗಿದ್ದೇನೆ. ಓ, ನಾನು ಬೊಂಬಾಟಾಗಿದ್ದೇನೆ. ಸೊ ನೀವು ಹೇಳಿದಲ್ಲ ಮೆಹಂದಿ ಹೋಗ್ತಾ ಬರ್ತಾ ಇದೆ, ಬಟ್ ಇವತ್ತು ಏನ್ ಹೇಳ್ಕೊಡ್ತಾ ಇದ್ದೀರಾ ವೀಕ್ಷಕರಿಗೆ? ಇವತ್ತು ನಮ್ಮ ಈಗದು ಲೈಫಲ್ಲಿ ಮೇಕಪ್, ಬೇಸಿಕ್ ಮೇಕಪ್ ಕೆಲವು ಜನರಿಗೆ ಗೊತ್ತಿರುವುದಿಲ್ಲ. ಮೇಕಪ್ ಹೇಗೆ ಮಾಡಬೇಕು ಅವರಿಗೆ ಇಷ್ಟ ಇರ್ತದೆ, ಮಾಡ್ಲಿಕ್ಕೆ ಗೊತ್ತಿಲ್ಲ. ಯಾವುದು ಪ್ರಾಡಕ್ಟ್ಸ್ ಹಾಕಬೇಕು, ಸ್ಕಿನ್ ಟೋನ್ಗೆ ಯಾವುದು ಮ್ಯಾಚ್ ಆಗ್ತದೆ, ಯಾವುದು ಮ್ಯಾಚ್ ಆಗಲ್ಲ, ಮತ್ತೆ ಹೇಗೆ ಕ್ಯಾರಿ ಮಾಡಬೇಕು ಮೇಕಪ್, ಅದು ಸ್ವಲ್ಪ ನಾಲೆಡ್ಜ್ ಕೊಡುವ ಅಂತ ಈಗ ಸಿಂಪಲ್ ಬೇಸಿಕ್ ಮೇಕಪ್ ನಾನು ತೋರಿಸ್ತಾ ಇದ್ದೇನೆ. ಆಕ್ಚುಲಿ ಮೇಕಪ್ ಹಾಕುವಾಗ ಇದನ್ನು ಯೂಸ್ ಮಾಡಲೇಬೇಕಾ? ಹಾಗೇನಿಲ್ಲ, ಬಟ್ ಹೇರ್ ನಮ್ಗೆ ಮೇಕಪ್ ಮಾಡುವಾಗ ಹೇರ್ ಡಿಸ್ಟರ್ಬ್ ಮಾಡಬಾರ್ದಲ್ಲ, ಹಾಗೆ ನಾವು ಹಾಕಿರ್ತೇವೆ. ನಾವೆಲ್ಲ ಹೇರ್ ಅನ್ನು ಸೇರಿಸ್ಕೊಂಡು ಮೇಕಪ್ ಮಾಡ್ತೇವೆ. ಹೌದು, ಬಟ್ ಹೇರ್ ಅನ್ನು ಸೇರಿಸ್ಕೊಂಡು ಬೇಕಾಗ್ತದೆ. ಬಿಕಾಸ್ ಇಲ್ಲಿ ತನಕ ಹಾಕಿದ್ರೆ ಬ್ಯಾಂಡ್ ಇದೆಲ್ಲ ಕವರ್ ಆಗಲ್ಲ ಮೇಕಪ್, ಅದು ಒಂದು ಬಾರ್ಡರ್ ಲೈನ್ ಹಾಗೆ ಬರ್ತದೆ. ಸೊ ಸ್ವಲ್ಪ ಹಿಂದೆ ಜಸ್ಟ್ ಹೇರ್ ಮುಂದೆ ಬರಬಾರ್ದು ಅಂತ ನಾವೊಂದು ಬ್ಯಾಂಡ್ ಹಾಕಿ ಇಡ್ತೇವೆ. ಫಸ್ಟ್ ನಾವು ಫೇಸ್ ಕ್ಲೀನ್ ಮಾಡಬೇಕು ಕಸ್ಟಮರ್ದು. ಸೊ ವೆಟ್ ಟಿಶ್ಯೂ ಇರುತ್ತೆ, ವೆಟ್ ಟಿಶ್ಯೂ ಅಲ್ಲಿ ನಾವು ಫೇಸ್ ಕ್ಲೀನ್ ಮಾಡುವ. ಫಸ್ಟ್ ಕೆಲವರು ಒಂದು ಫಂಕ್ಷನ್ ನಂತರ ಸಂಜೆಗೆ ರಿಸೆಪ್ಷನ್ ಹೋಗ್ಲಿಕ್ಕೆ ಕಾಜಲ್ ಎಲ್ಲ ಇರುತ್ತೆ ಫೇಸಲ್ಲಿ ಲೆಫ್ಟ್ ಓವರ್ಸ್. ಸೊ ಇದು ನಾನು ವೆಟ್ ಟಿಶ್ಯೂ ಅಲ್ಲಿ ಕ್ಲೀನ್ ಮಾಡ್ತೇವೆ. ಸೊ ಸಿಂಪಲ್ ಮೇಕಪ್ ಅಂತ ಹೇಳ್ತಾರಲ್ಲ, ಅದು ಬೇಸಿಕ್ ಎಲ್ರಿಗೂ ಈಗ ಬೇಕಾಗ್ತದೆ. ಸೊ ಅವರವರೇ ಮೇಕಪ್ ಮಾಡ್ಕೊಳ್ಳೋದು. ಮುಂಚಾಗ್ತದೆ ಒಂದು ಪೌಡರ್, ಕಾಜಲ್, ಆಮೇಲೆ ಒಂದು ಬಿಂದಿ ಹಾಕೊಂಡ್ರೆ ಆಯ್ತು, ರೆಡಿ ಆದ್ವಿ ಅಂತ. ಬಟ್ ಈಗ ಆಗಲ್ಲ, ಎಲ್ಲ ಪ್ರೋಗ್ರಾಮ್ಗೂ ಫೇಸ್ ಅನ್ನ ಫಸ್ಟ್ ಎಲ್ಲರೂ ನೋಡ್ತಾರೆ. ಸೊ ಮೇಕಪ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ನಾನ್ ಕೇಳೋದು, ಈಗ ಬ್ರೈಡ್ಗೆಲ್ಲ ಮೇಕಪ್ ಮಾಡ್ತೀವಲ್ಲ, ಸೊ ಅದು ತುಂಬಾ ಒಂದು ಏನ್ ಹೇಳೋದು, ತುಂಬಾ ಬ್ರೈಟ್ ಆಗಿರುತ್ತೆ. ನೋಡಿದ್ರೆ ಎಷ್ಟು ಹಾಕಿದಾರೆ ಮೇಕಪ್ ಅಂತ ಫೀಲ್ ಆಗುತ್ತೆ. ಅದು ಮೇಕಪ್ ಅಷ್ಟೇ ಬೇಕಾಗಿರೋದಾ ಅಥವಾ ಬ್ರೈಡ್ಗೆ ಅಂತ ಸ್ವಲ್ಪ ಎಕ್ಸ್ಟ್ರಾ ಸೇರಿಸಿ ಹಾಕ್ತೀರಾ? ಬ್ರೈಡ್ ಅಂದ್ರೆ ಅವ್ರದ್ದು ದಿವಸ ಇರ್ತದೆ, ಇಟ್ಸ್ ಹರ್ ಡೇ, ವೆಡ್ಡಿಂಗ್ ಡೇ. ಸೊ ಅವರು ಕಾಣ್ಬೇಕು ಸ್ಟೇಜ್ ಅಲ್ಲಿ ಹೋಗುವಾಗ ಯೆಲ್ಲೋ ಲೈಟ್ಸ್ ಇರ್ತದೆ, ಕ್ಯಾಮರಾ ಇರ್ತದೆ, ಶಿ ಇಸ್ ದ ಸೆಂಟರ್ ಆಫ್ ದಿ ಅಟ್ರಾಕ್ಷನ್. ಸೊ ಅವರಿಗೆ ಸ್ವಲ್ಪ ಹೆವಿ ಮೇಕಪ್ ಮಾಡ್ತೇವೆ. ಈಗ HD ಮೇಕಪ್ ಅಂತ ಬರ್ತದೆ, ಅದರಲ್ಲಿ ಏನು ಕಲೆ, ಪಿಂಪಲ್ಸ್ ಅದೇನು ಇದ್ರೆ ನಾವು ಕವರ್ ಮಾಡ್ತೇವೆ. ಮತ್ತೆ ಈ ಫೋಟೋಸ್ ಅಲ್ಲಿ ಈಗ DSLR ಕ್ಯಾಮರಾಸ್ ಅಲ್ಲಿ ಅದು ಮಾಡ್ಲಿಲ್ಲ ಅಂದ್ರೆ ಅದು ಕಾಣ್ತದೆ, ಮೇಕಪ್ ಮಾಡ್ಲಿಲ್ಲ ಅಂತ ಹಾಗೆ ನಮ್ಗೆ ಕಾಣ್ತದೆ. ಫೋಟೋಸ್ ಎಲ್ಲ ಚೆನ್ನಾಗಿ ಬರಲ್ಲ, ಲುಕ್ ಕಾಣಲ್ಲ. ಸೊ ವಿ ಡೂ ಎಕ್ಸ್ಟ್ರಾ ಲಿಟಲ್ ಮೇಕಪ್, ಅಂದ್ರೆ HD ಮೇಕಪ್ ಅಂತ ಹೇಳ್ತೇವೆ. ಫೌಂಡೇಶನ್ ಸ್ವಲ್ಪ ವೆರೈಟಿ ಹಾಕ್ತೇವೆ, ಮತ್ತೆ ಕಂಟೋರಿಂಗ್ ಕೊಡ್ತೇವೆ, ಸ್ವಲ್ಪ ಲ್ಯಾಶಸ್ ಹಾಗೆಲ್ಲ ಹಾಕಿ, ಈಗ ಲೆನ್ಸ್ ಎಲ್ಲ ಬಂದಿದೆ, ಅದೆಲ್ಲ ಹಾಕಿ ಬ್ರೈಡಿಗೆ ರೆಡಿ ಮಾಡ್ತೇವೆ. ಅದಕ್ಕೆ ಅವರು ಸ್ವಲ್ಪ ಸಿಂಪಲ್ ಅಂದ್ರೆ ನೋಡುವಾಗ ನ್ಯಾಚುರಲ್ ಕಾಣ್ಬೇಕು ಮೇಕಪ್, ತುಂಬಾ ಚೇಂಜ್ ಮಾಡಬಾರ್ದು ಬ್ರೈಡ್, ಮತ್ತೆ ಸರ್ಪ್ರೈಸ್ ಲುಕ್ ಆಗ್ತದೆ. ಎಷ್ಟೋ ಡಿವೋರ್ಸ್ ಕೇಸ್ ಕೂಡ ಆಗಿದೆ ಅಲ್ಲ ಆಕ್ಚುಲಿ. ಹೌದು, ಎಲ್ಲರೂ ಬ್ಯೂಟಿಷಿಯನ್ಸ್ ಬ್ಲೇಮ್ ಮಾಡ್ತಾರೆ. ಹಾಗೆ ಆಫ್ಟರ್ ಕ್ಲೀನಿಂಗ್ ದ ಫೇಸ್ ಮಾಯಿಶ್ಚರೈಸರ್ ಹಾಕ್ಬೇಕು. ಫೇಸ್ಗೆ ಫಸ್ಟ್ ಮಾಯಿಶ್ಚರೈಸರ್ ಹಾಕುವ. ಸೊ ಇದು ಕೆಲವರು ಡ್ರೈ ಸ್ಕಿನ್ ಇರೋರಿಗೆ ಮಾಯಿಶ್ಚರೈಸರ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ತುಂಬಾ ಇಂಪಾರ್ಟೆಂಟ್. ಬಟ್ ಆಯಿಲಿ ಸ್ಕಿನ್ ಇರೋರಿಗೆ ಮಾಯಿಶ್ಚರೈಸರ್ ಹಾಗೆ ತಗೊಳ್ಬೇಕು ನಾವು. ತುಂಬಾ ಆಯಿಲ್ ಕಂಟೆಂಟ್ ಇರಬಾರ್ದು. ತುಂಬಾ ಆಯಿಲ್ ಕಂಟೆಂಟ್ ಇರುವ ಮಾಯಿಶ್ಚರೈಸರ್ ನಾವು ನೈಟ್ ಟೈಮ್ಗೆ ಹಾಕ್ಬೇಕು. ಅಂದ್ರೆ ಸ್ಕಿನ್ ರಿಪೇರ್ ಟೈಮ್ ಇರ್ತದೆ ನೈಟ್ ಟೈಮ್ ಅಂದ್ರೆ, ಆವಾಗ ಹಾಕ್ಬೇಕು. ಬಟ್ ಈಗ ಮೇಕಪ್ ಮಾಡುವಾಗ ತುಂಬಾ ಆಯಿಲ್ ಇರುವ ಮಾಯಿಶ್ಚರೈಸರ್ ಹಾಕಬಾರ್ದು. ಮೀಡಿಯಂ ಮಾಯಿಶ್ಚರೈಸರ್ ಹಾಕ್ಬೇಕು. ಲೈಕ್ ಈಗ ಫೇಸಸ್ ಕೆನಡಾದು ಮಾಯಿಶ್ಚರೈಸರ್ ಹಾಕ್ತಾ ಇದ್ದೇನೆ ನಾನು. ಹೀಗೆ ರಬ್ ಮಾಡಿ ಹಾಕುವ ಬದಲು ಹೀಗೆ ಸ್ಪಾಟ್ಸ್ ಹಾಕಿ ಸ್ಪ್ರೆಡ್ ಮಾಡಬೇಕು ಫೇಸ್.
ಈಗ ಯೂಶಲಿ ಅವಸರದಲ್ಲಿ ಹೊರಡುವಾಗ ಫುಲ್ ರಬ್ ಮಾಡ್ತಾರೆ ಪ್ರಾಡಕ್ಟ್ ಕೈಯಲ್ಲಿ ಮತ್ತೆ ಎಕ್ಸಾಕ್ಟ್ಲಿ. ಸೊ ಅದರಿಂದ ಏನಾದ್ರು ಎಫೆಕ್ಟ್ ಆಗುತ್ತಾ? ಐ ಮೀನ್ ರಬ್ ಮಾಡಿದ್ರೆ ಸ್ಪ್ರೆಡ್ ಆಗಲ್ಲ, ಇವಲ್ಲಿ ಸ್ಪ್ರೆಡ್ ಆಗಲ್ಲ ಫೇಸಿಗೆ, ಅಲ್ಲೆಲ್ಲಿ ಇರ್ತದೆ. ಮತ್ತೆ ಪ್ರಾಡಕ್ಟ್ ಕೂಡ ವೇಸ್ಟ್ ಎಲ್ಲ ಅರ್ಧ ನಮ್ ಕೈಯಲ್ಲಿ ಹಾಫ್ ಫೇಸ್ ಅಲ್ಲಿ ಅಲ್ಲಿ ಪ್ಯಾಚಸ್ ಅಲ್ಲಿ ಇರ್ತದೆ. ಸೊ ಇದು ಒಂದು ಬೆಸ್ಟ್ ಮೆಥಡ್. ಕ್ರೀಮ್ಸ್, ಫೌಂಡೇಶನ್ ಏನು ಹಾಕ್ಲಿಕ್ಕೆ ಇದೊಂದು ಬೆಸ್ಟ್ ಮೆಥಡ್. ಕರೆಕ್ಟ್. ಸ್ಪಾಟ್ಸ್ ಅಲ್ಲಿ ಹಾಕಿ ಮತ್ತೆ ಸ್ಪ್ರೆಡ್. ಆಕ್ಚುಲಿ ಮೇಕಪ್ ಮಾಡೋರು ಎಲ್ಲ ಕಾಸ್ಟ್ಲಿ ಮೇಕಪ್ ಕಿಟ್ಸ್ ಅನ್ನ ಇಟ್ಕೊಂಡಿರ್ತಾರೆ, ಬಟ್ ಮಾಯಿಶ್ಚರೈಸರೇ ಹಾಕಲ್ಲ. ಸೊ ಎಷ್ಟು ಪ್ಯಾಚಸ್ ಎಲ್ಲ ಕಾಣಿಸುತ್ತೆ. ಹೌದು, ಇದು ಒಂದು ಬೇಸಿಕ್ ಸ್ಟೆಪ್. ಮಾಯಿಶ್ಚರೈಸರ್ ಈಸ್ ಅ ಮಸ್ಟ್ ಇದು ಮೇಕಪ್ ಹಾಕುವ ಮುಂಚೆ. ಓಕೆ. ನೆಕ್ ಏರಿಯಾ, ಇಯರ್ ಏರಿಯಾ ಹೋಗ್ಬಾರ್ದು, ಮಿಸ್ ಮಾಡಬಾರ್ದು. ಮಾಯಿಶ್ಚರೈಸರ್ ಆದ್ಮೇಲೆ ಪ್ರೈಮರ್ ಅಂತ ಸಿಗ್ತದೆ ನಮಗೆ. ಇದು ಇನ್ಸೈಟ್ ಇದು ಪ್ರೈಮರ್ ನಾನು ಹಾಕ್ತಾ ಇದ್ದೇನೆ. ಹಾಗೆ ಬೇರೆ ಕೂಡ ಆರ್ಸಿಯೋದು ಇದೆ, ಮತ್ತೆ ಲ್ಯಾಕ್ಮಿದು ಇದೆ, ಎಲ್ಲ ಒಳ್ಳೆ ಬ್ರ್ಯಾಂಡ್ಸ್ ಅಲ್ಲಿ ನಿಮ್ಗೆ ಪ್ರೈಮರ್ಸ್ ಸಿಗ್ತದೆ. ಜಸ್ಟ್ 1 to 2 ಡ್ರಾಪ್ಸ್ ಅಷ್ಟೇ. ಮಾಯಿಶ್ಚರೈಸರ್ ಹಾಕಿದ ನಂತರ ಪ್ರೈಮರ್ ಹಾಕ್ಲೇಬೇಕಾ ಅಥವಾ ಪ್ರೈಮರ್ ಹಾಕಿದ್ರೆ ಈಗ ನಾವು ವಾಲ್ ಪೇಂಟಿಂಗ್ ಮಾಡ್ತೇವೆ, ಸೊ ಫಸ್ಟ್ ಪ್ರೈಮರ್ ಹಾಕ್ತೇವೆ ಜಸ್ಟ್ ಎಲ್ಲ ಈವನ್ ಮಾಡ್ಲಿಕ್ಕೆ, ಇಲ್ಲಾದ್ರೆ ಏನು ಪ್ಯಾಚಸ್ ಆಗ್ಬಾರ್ದು, ಲಾಂಗ್ ಲಾಸ್ಟಿಂಗ್ ಇರಬೇಕು. ಸೊ ಇದು ಹಾಕ್ಬೇಕು ನಾವು ಪ್ರೈಮರ್. ಇದು ನಿಮ್ಗೆ ಟ್ರಾನ್ಸ್ಪರೆಂಟ್ ಜೆಲ್ ಹಾಗೆ ಕೂಡ ಸಿಗ್ತದೆ. ಈಗ ಮ್ಯಾಟ್ ಫಿನಿಶ್ ಕೂಡ ಬಂದಿದೆ ಮಾರ್ಕೆಟ್ ಅಲ್ಲಿ ಪ್ರೈಮರ್. ಮತ್ತೆ ಇಲ್ಲಾದ್ರೆ ಸ್ವಲ್ಪ ಬ್ರೌನಿಶ್ ಅಂದ್ರೆ ಫೌಂಡೇಶನ್ ಹಾಗೇನೆ ಕ್ರೀಮ್ ಹಾಗೆ ಸಿಗ್ತದೆ ನಿಮ್ಗೆ ಪ್ರೈಮರ್. ಓಕೆ. ಈಗ ಮ್ಯಾಟ್ ಫಿನಿಶಿಂಗ್ ಪ್ರಾಡಕ್ಟ್ಸ್ಗೂ ಈಗ ಮೇಕಪ್ ಅಲ್ಲಿ ತುಂಬಾ ಇರ್ತದೆ, ಮ್ಯಾಟ್ ಫಿನಿಶ್, ಲಿಪ್ಸ್ಟಿಕ್ ಇರ್ಬೋದು, ಎವ್ರಿಥಿಂಗ್. ಸೊ ಅದಕ್ಕೂ ನಾರ್ಮಲ್ ಮೇಕಪ್ ಥಿಂಗ್ಸ್ಗೂ ಏನು ಡಿಫ್ರೆನ್ಸ್ ಇರುತ್ತೆ? ಮ್ಯಾಟ್ ಫಿನಿಶ್ ನೀವು ಹಾಕಿದ್ರೆ ನಿಮ್ಗೆ ಸ್ವೆಟ್ ಅದು ಒಂದು ಸ್ವೆಟಿ ಲುಕ್ ಕಾಣಲ್ಲ, ಸ್ವಲ್ಪ ಗ್ಲೋ ಕಾಣ್ತದೆ. ಮತ್ತೆ ಮೇಕಪ್ ಕೂಡ ಲಾಂಗ್ ಲಾಸ್ಟಿಂಗ್ ಇರ್ತದೆ. ಹಾಗೆ ನಾವು ಮತ್ತೆ ಸ್ಕಿನ್ ಕೂಡ ಶೈನ್ ಪ್ಲೇನ್ ಇರ್ತದೆ ಸ್ಕಿನ್. ಸೊ ಅದಕ್ಕೆ ನಾವು ಮ್ಯಾಟ್ ಫಿನಿಶ್ ಪ್ರಿಪೇರ್ ಮಾಡಿ, ಬೇಸಿಕಲಿ ಫಾರ್ ಲಾಂಗ್ ಲಾಸ್ಟಿಂಗ್ ಎಫೆಕ್ಟ್. ಓಕೆ. ಸೊ ಈಗ ಇವನ್ ಕಾಲೇಜ್ಗೆ ಹೋಗೋರು ಕೂಡ ಅವರು ಮೇಕಪ್ ಮಾಡ್ತಾರೆ. ಅದೇ ಹೇಳೋದು, ಕಾಲೇಜ್ಗೆ ಹೋಗುವಾಗ ಫಸ್ಟ್ ಲಿಪ್ಸ್ಟಿಕ್ ಹೇಗಿದೆ, ಹೋಗಿದ್ಯಾ ಇಲ್ಲೋ ಅನ್ನೋದೇ ಗರ್ಲ್ಸ್ ಫಸ್ಟ್ ಅದೇ ನೋಡ್ತಾರೆ, ಲಿಪ್ಸ್ಟಿಕ್ ಹೋಗಿದಾ ಅದು ಇದು ಅಂತ. ಸೊ ಕಾಲೇಜ್ಗೆ ಹೋಗೋರು ಹೇಗೆ ಮೇಕಪ್ ಮಾಡ್ಕೊಳ್ಬೋದು ಲೈಟ್ ಆಗಿ? ಕಾಲೇಜ್ ಹೋಗುವವರು ಈಗ ಅವರು ಹೊರಗಡೆ ಹೋಗ್ತಾರೆ, ಅವರಿಗೆ ಒಂದು ಡೇ ಕ್ರೀಮ್ ಮತ್ತೆ ಸನ್ಸ್ಕ್ರೀನ್ ಅವರು ಹಾಕ್ಬೇಕು ಫೇಸ್ಗೆ. ಈಗ ಬಿಬಿ ಕ್ರೀಮ್ ಬಂದಿದೆ ಮಾರ್ಕೆಟ್ ಅಲ್ಲಿ, ಸಿಸಿ ಕ್ರೀಮ್ ಬಂದಿದೆ. ಅದು ಸ್ವಲ್ಪ ಫೌಂಡೇಶನ್ ಇದೆ ಇಂಪ್ಯಾಕ್ಟ್ ಕೊಡ್ತದೆ ಫೇಸ್ಗೆ. ಸೊ ನ್ಯೂಟ್ರಲ್ ಇಲ್ಲಾದ್ರೆ ನ್ಯೂಡ್ ಶೇಡ್ ಸಿಗ್ತದೆ, ನ್ಯಾಚುರಲ್ ನ್ಯೂಡ್ ಹಾಗೆ ಶೇಡ್ ಸಿಗ್ತದೆ. ಎಲ್ಲ ಸ್ಕಿನ್ ಟೋನ್ಗೆ ಹೋಗುತ್ತೆ. ಡಾರ್ಕರ್ ಸ್ಕಿನ್ ಟೋನ್ ಅವರಿಗೆ ಸ್ವಲ್ಪ ಡಾರ್ಕ್ ಶೇಡ್ ತಗೊಳ್ಬೇಕು. ಆಸ್ ಪರ್ ಯುವರ್ ಸ್ಕಿನ್ ಟೋನ್ ಶೇಡ್ ಚೂಸ್ ಮಾಡ್ಬೇಕು ನೀವು ಕರೆಕ್ಟ್ ಆಗಿ. ಇಲ್ಲಿ ಹಾಕ್ಬಾರ್ದು, ಈ ಸೈಡ್ ಹಾಕಿ ಫಾರ್ ಟೆಸ್ಟಿಂಗ್. ಇಲ್ಲಿ ಈ ಸೈಡ್ ಹಾಕಿ, ಅದು ನಿಮ್ ಫೇಸ್ಗೆ ಸ್ವಲ್ಪ ರಿಲೇಟ್ ಆಗ್ತದೆ. ಇಲ್ಲಾದ್ರೆ ಸ್ವಲ್ಪ ಫೇಸ್ಗೆ ಹಾಕಿ ನೋಡ್ಬಹುದು ನೀವು ಶೇಡ್ ಯಾವುದು ನಿಮ್ಗೆ ಸೂಟ್ ಆಗ್ತದೆ ಅಂತ. ಆ ಶೇಡ್ದು ಬಿಬಿ ಕ್ರೀಮ್, ಸಿಸಿ ಕ್ರೀಮ್ ಹಾಕಿ ಪೌಡರ್ ಹಾಕ್ಬೇಕು. ಯೆಲ್ಲೋ ಪೌಡರ್, ಟ್ರಾನ್ಸ್ಲೂಸೆಂಟ್ ಪೌಡರ್, ಟ್ಯಾಲ್ಕಮ್ ಪೌಡರ್, ಏನು ಪೌಡರ್ ಅದೊಂದು ಹಾಕಿ, ಮತ್ತೆ ನಿಮ್ದು ಕಾಜಲ್, ಲೈನರ್, ಲಿಪ್ಸ್ಟಿಕ್ ಅಷ್ಟು ಸಾಕಾಗ್ತದೆ. ಹೌದು, ಕಾಲೇಜ್ ಗೋಯಿಂಗ್ ಅವರಿಗೆ ಅಷ್ಟು ಸಾಕಾಗ್ತದೆ. ಫೌಂಡೇಶನ್ ಹಾಕುವ ನಾವು. ಓಕೆ. ಈಗ ಸುಮಾರು ಫೌಂಡೇಶನ್ ಕ್ರೀಮ್ಸ್ ಅನ್ನ ಯೂಸ್ ಮಾಡ್ತೀರಾ ನೀವು, ಯಾವುದು ಅಂದ್ರೆ ಅನ್ಸುತ್ತೆ ನಿಮಗೆ? ಲ್ಯಾಕ್ಮಿದವ್ರದ್ದು ಬೆಸ್ಟ್ ಉಂಟು, ಮೆಬೆಲಿನ್ದವ್ರದ್ದು ಬೆಸ್ಟ್ ಉಂಟು. ಓಕೆ. ಮ್ಯಾಕ್ ಇಸ್ ಗುಡ್ ಪ್ರಾಡಕ್ಟ್, ಕಾಸ್ಟ್ಲಿ, ಲಿಟಲ್ ಬಿಟ್ ಕಾಸ್ಟ್ಲಿ. ಅವರು ಯಾರಿಗೆ ಓಕೆ ಆಗತ್ತೆ ಅವರು ತಕೊಂಡ್ಬಹುದು ಮ್ಯಾಕ್ ಪ್ರಾಡಕ್ಟ್. ಮತ್ತೆ ಮೆಬೆಲಿನ್ ಇದೆ, ಲ್ಯಾಕ್ಮಿ ಇದೆ. ಈಗ ಲ್ಯಾಕ್ಮಿ ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡ್ತದೆ. 9 to 5 ಅಬ್ಸಲ್ಯೂಟ್ ಅದೆಲ್ಲ ಚೆನ್ನಾಗಿ ಇದು ರಿಸಲ್ಟ್ ಕೊಡ್ತದೆ. ಕೆಲವರಿಗೆ ಈ ಡಾರ್ಕ್ ಸರ್ಕಲ್ಸ್ ಮತ್ತೆ ಈ ಸ್ಪಾಟ್ಸ್ ಇರತ್ತಲ್ಲ, ಅವರಿಗೆ ಇದು ಆರೆಂಜ್ ಕನ್ಸೀಲರ್
ಯಾ ಬಿಫೋರ್ ಫೌಂಡೇಶನ್ ಆರೆಂಜ್ ಕನ್ಸೀಲರ್ ನಾವು ಕವರಿಂಗ್ ಗೆ ಹಾಕ್ತೇವೆ. ಓಕೆ. ಈ ಐ ಏರಿಯಾಗೆ. ಓಕೆ. ಸೊ ಈಗ ಮೇಕಪ್ ಪ್ರಾಡಕ್ಟ್ ಹೊಸ್ತು ಬಂದಿದೆ. ಸೊ ಇಕೋ ಫ್ರೆಂಡ್ಲಿ ಕೂಡ ಇದೆ ಆ್ಯಕ್ಚುಲಿ. ಸೊ ಆಯುರ್ವೇದಿಕ್ ಇದೆ, ಪ್ರತಿಯೊಂದು. ಬಟ್ ಹೇಳೋದು ಏನು ಹೇಳ್ತಾರೆ ಅಂತ ಹೇಳಿದ್ರೆ ಮೇಕಪ್ ಮಾಡೋದು ಎಫೆಕ್ಟ್ ಆಗುತ್ತೆ, ಫೇಸ್ ಹಾಳಾಗುತ್ತೆ ಅನ್ನೋದು. ಸೊ ಅದು ಟ್ರೂವಾ? ನೀವು ಪ್ರಾಡಕ್ಟ್ ತಕೊಂಡುವಾಗ ಒಳ್ಳೆ ಪ್ರಾಡಕ್ಟ್ಸ್ ತಗೊಳ್ಬೇಕು. ಈಗ ಮಾರ್ಕೆಟಲ್ಲಿ ತುಂಬ ಲೋ ಕ್ವಾಲಿಟಿ ಪ್ರಾಡಕ್ಟ್ಸ್ ಕೂಡ ಸಿಗ್ತದೆ. ಈಗ ಲ್ಯಾಕ್ಮಿಯಲ್ಲಿ ಕೂಡ ಸೆಕೆಂಡ್ ಕಾಪಿ, ಥರ್ಡ್ ಕಾಪಿ ಇರುತ್ತೆ, ನಿಮ್ಗೆ ಒರಿಜಿನಲ್ ಸಿಗುದಿಲ್ಲ. ಹಾಗೆ ನಿಮ್ಗೆ ಅದು ನಾಲೆಜ್ ಇರಬೇಕು, ಯಾವುದು ಒರಿಜಿನಲ್ ಉಂಟು ಪ್ರಾಡಕ್ಟ್, ಯಾವುದು ಸೆಕೆಂಡ್ ಕಾಪಿ. ಈಗ ಸೆಕೆಂಡ್ ಕಾಪಿ ಲ್ಯಾಕ್ಮಿದು ಕೂಡ ಬರ್ತದೆ, ಅದು ನೀವು ಕಾಜಲ್ ಹಾಕಿದ್ರೆ ಫುಲ್ ಸ್ಪ್ರೆಡ್ ಆಗ್ತದೆ, ಸ್ಮರ್ಜ್ ಆಗ್ತದೆ. ಹೇಳಲಿಕ್ಕೆ ಇಟ್ಸ್ ಸ್ಮರ್ಜ್ ಪ್ರೂಫ್, ಕೊಲೋಸಲ್ ಹಾಗೆ ಇರುತ್ತೆ, ಬಟ್ ದ ಪ್ಯಾಕಿಂಗ್ ಇಸ್ ಲಿಟಲ್ ಬಿಟ್ ಡಿಫ್ರೆಂಟ್. ಅದು ನೀವು ರೆಕಗ್ನೈಸ್ ಮಾಡಬೇಕು, ಯಾವುದು ಒಳ್ಳೇದು, ಯಾವುದು ಫಸ್ಟ್ ಕಾಪಿ, ಯಾವುದು ಸೆಕೆಂಡ್ ಕಾಪಿ ಅಂತ. ಮತ್ತೆ ಮೇಕಪ್ ಡೈಲಿ ಬೇಸಿಸ್ ಅಲ್ಲಿ ನೀವು ಮಾಡಿದ್ರೆ ಕೂಡ ಆಫ್ಟರ್ ಮೇಕಪ್, ಅಂದ್ರೆ ನೀವು ಮೇಕಪ್ ಹಾಕೊಂಡೆ ಮಲಗಿದ್ರೆ ಅದು ಎಫೆಕ್ಟ್ ಆಗ್ತದೆ. ತುಂಬಾ ಹೊತ್ತು ಮೇಕಪ್ ಹೀಗೇನೆ ಇಟ್ರೆ ಫೇಸ್ ಅಲ್ಲಿ ವಿದೌಟ್, ಈಗ ಯೂಸ್ ಇಲ್ಲ ಆದ್ರೂ ಕೂಡ ನೀವು ಇಟ್ಟಿದ್ದೀರಾ ಮೇಕಪ್, ಹಾಗೇನೆ ಮಲಗಿದ್ದೀರಾ, ಆವಾಗ ನಿಮ್ಗೆ ಅದು ರಿಯಾಕ್ಷನ್ ಆಗ್ತದೆ. ಹಾಗೆ ನೀವು ಮೇಕಪ್ ರಿಮೂವ್ ಮಾಡಿ ನಂತರ ಕ್ಲೀನ್ ಮಾಡಬೇಕು, ಕರೆಕ್ಟ್ ಫೇಸ್ ಮಾಯಿಶ್ಚರೈಸ್ ಕೊಡಬೇಕು, ಟೋನಿಂಗ್ ಕೊಡಬೇಕು, ಅದೆಲ್ಲ ನೀವು ಮಾಡಬೇಕು. ಆವಾಗ ಏನು ರಿಯಾಕ್ಷನ್ ಆಗಲ್ಲ. ಈ ಕನ್ಸೀಲರ್ ಇದೆ ಅಲ್ಲ, ಸೊ ಅದನ್ನ ಎಲ್ಲರೂ ಹಾಕೋಬೇಕಾ ಅಥವಾ ಈಗ ಡಾರ್ಕ್ ಸ್ಪಾಟ್ಸ್ ಇರತ್ತಲ್ಲ ಅವರಿಗೆ ಹಾಕ್ಬೇಕು. ಆ ಡಾರ್ಕ್ ಸರ್ಕಲ್ಸ್, ಡಾರ್ಕ್ ಸ್ಪಾಟ್ಸ್, ಮತ್ತೆ ಈ ಅಪ್ಪರ್ ಲಿಪ್ ಏರಿಯಾ ಇಷ್ಟು ಸ್ವಲ್ಪ ಡಾರ್ಕ್ ಇರುತ್ತೆ ಕೆಲವರು, ಅಲ್ಲಿ ಸ್ವಲ್ಪ ಹಾಕಿದ್ರೆ ಒಳ್ಳೆ ಟೋನ್ ಸಿಗತ್ತೆ. ಮತ್ತೆ ತುಂಬಾ ಫೇರ್ ಇರ್ತಾರಲ್ಲ ಅವರಿಗೆ ತುಂಬಾ ಫೇರ್ನೆಸ್ ಬೇಕು, ಸ್ವಲ್ಪ ಯೆಲ್ಲೋಯಿಶ್ ಟೋನ್ ಬೇಕು, ಆವಾಗ ಸ್ವಲ್ಪ ಹಾಕಿ ಸೊ ಈಗ ನೀವು ಹೇಳಿದ್ರಿ ಈಗ ಲ್ಯಾಕ್ಮಿ ಆಗಿರ್ಬೋದು, ಬೇರೆ ಯಾವ್ದಾಗಿರ್ಬೋದು, ಫಸ್ಟ್ ಕಾಪಿಯೇ ಸಿಗುದಿಲ್ಲ ಕೆಲವೊಮ್ಮೆ ಅಂತ. ಸೊ ಈಗ ನಿಮ್ಗೆ ಏನ್ ಅನ್ಸುತ್ತೆ, ನಾವು ಶಾಪಿಗೆ ಹೋಗಿ ನೋಡಿ ಪರ್ಚೇಸ್ ಮಾಡೋದು ಬೆಟರ್ ಅಥವಾ ಆನ್ಲೈನ್ ಪರ್ಚೇಸಿಂಗ್ ಮೇಕಪ್ ವಿಷಯದಲ್ಲಿ ಬೆಟರ್ ಅಂತ ಅನ್ಸುತ್ತಾ? ಹೋಗಿ ಪರ್ಚೇಸ್ ಮಾಡಿದ್ರೆ ಒಳ್ಳೇದು, ಇಲ್ಲಾದ್ರೆ ಆನ್ಲೈನ್ ಪರ್ಚೇಸ್ ಮಾಡಿದ್ರೆ ಎಲ್ಲ ವೆಬ್ಸೈಟ್ ಅಲ್ಲಿ ನಿಮ್ಗೆ ಒರಿಜಿನಲ್ ಸಿಗ್ತದೆ ಅಂತ ನಾನು ಹೇಳಲಿಕ್ಕೆ ಆಗುದಿಲ್ಲ. ನಾನು ಪರ್ಸನಲಿ ಆಗಿ ನೈಕಾ ಆಪ್ ಉಂಟಲ್ಲ, ಅದರಲ್ಲಿ ನಾನು ಪರ್ಚೇಸ್ ಮಾಡ್ತೇನೆ. ಹಾಗೆ ಅದರಲ್ಲಿ ನನಗೆ ಒಂದ್ ಸ್ವಲ್ಪ ಟ್ರಸ್ಟ್ ಇದೆ ಕಿ ಒರಿಜಿನಲ್ ಪ್ರಾಡಕ್ಟ್ ಸಿಗ್ತದೆ ಅಂತ ನಾನು ಪರ್ಚೇಸ್ ಮಾಡಿದ್ದೇನೆ, ಎಕ್ಸ್ಪೀರಿಯನ್ಸ್ ಆಗಿದೆ. ಒರಿಜಿನಲ್ ಪ್ರಾಡಕ್ಟ್ಸ್ ಸಿಗ್ತದೆ ನಮ್ಗೆ, ಅದು ಅಪ್ಲಿಕೇಶನ್ ಅಲ್ಲಿ ಗೊತ್ತಾಗ್ತದೆ ಅಲ್ಲ ನಮ್ಗೆ, ಹಾಗೆ. ಸೊ ನೈಕಾ ಆ್ಯಪ್ ಟ್ರಸ್ಟ್ ಮಾಡ್ಬೋದು. ಓಕೆ. ಸೊ ಈಗ ನೀವು ಫೌಂಡೇಶನ್ ಯೂಸ್ ಮಾಡ್ತೀರಾ, ಪ್ರತಿಯೊಂದು ಕೂಡ ನಿಮ್ದು ಯಾವ ಸೆಲೆಕ್ಷನ್ ಇರುತ್ತೆ ಆ ಮೇಕಪ್ ಅನ್ನ ನೀವು ಯೂಸ್ ಮಾಡ್ತೀರಾ, ಬ್ರ್ಯಾಂಡ್. ಸೊ ಬೇರೆ ಬ್ರೈಡಿಗೆ ಈಗ ಬೇರೆ ಬೇರೆ ಕಡೆ ಹೋಗ್ತಾ ಇರ್ತೀರಲ್ವಾ, ಸೊ ಅವರಿಗೆ ಅದೇ ಮೇಕಪ್ ಬ್ರ್ಯಾಂಡ್ ಸೂಟ್ ಆಗುತ್ತೆ ಅಂತ ನಿಮ್ಗೆ ಹೇಗೆ ಗೊತ್ತಾಗುತ್ತೆ? ಈಗ ಫಾರ್ ಎಕ್ಸಾಂಪಲ್ ಈಗ ನಾನು ಅಂತ ಅನ್ಕೊಳ್ಳಿ, ಈಗ ನಾನು ಬೇರೆ ಪ್ರಾಡಕ್ಟ್ಸ್ ಅನ್ನೇ ರೆಗ್ಯುಲರ್ ಆಗಿ ಯೂಸ್ ಮಾಡೋದು, ನನ್ನ ಫೇಸಿಗೆ ಅದು ಸೆಟ್ ಆಗಿದೆ. ಸೊ ನಿಮ್ಮ ಹತ್ರ ನಾನು ಮೇಕಪ್ಗೆ ಬಂದಾಗ ನೀವು ಬೇರೆ ಯಾವ್ದೋ ಬ್ರ್ಯಾಂಡ್ ಯೂಸ್ ಮಾಡ್ತೀರಾ, ಅವಾಗ ಏನ್ ಡಿಫ್ರೆನ್ಸ್ ಆಗುತ್ತೆ? ಸ್ಕಿನ್ನಿಗೆ ಏನಾದ್ರೂ ಎಫೆಕ್ಟ್ ಆಗುತ್ತಾ? ಬೇರೆ ಮೇಕಪ್ಗೆ ಸೆಟ್ ಆಗಿರುತ್ತಲ್ಲ ನಮ್ಮ ಸ್ಕಿನ್. ಆಸ್ ಫಾರ್ ಆಸ್ ನಿಮ್ ಪ್ರಾಡಕ್ಟ್ಸ್ ಬ್ರಾಂಡೆಡ್ ಇದೆ, ಕಂಟಾಮಿನೇಟ್ ಆಗ್ಲಿಲ್ಲ, ಎಕ್ಸ್ಪೈರಿ ಆಗ್ಲಿಲ್ಲ, ಹಾಗೆ ಬೇರೆ ಪ್ರಾಡಕ್ಟ್ಸ್ ನೀವು ಯೂಸ್ ಮಾಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ಯಾಕಂದ್ರೆ ಅದು ಒನ್ ಟೈಮ್ ಯೂಸ್ ಮಾಡ್ತೇವೆ ಅಲ್ಲ, ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡಲ್ಲ. ಈಗ ಕ್ರೀಮ್ಸ್ ಅದೆಲ್ಲ ಹೇಗೆ ಆಗ್ತದೆ, ನಾವು ಡೈಲಿ ಬೇಸಿಸ್ ಅಲ್ಲಿ ಯೂಸ್ ಮಾಡ್ತೇವೆ, ಆವಾಗ ನಿಮ್ಗೆ ಕೆಲವು ಸೂಟ್ ಆಗಲ್ಲ, ಕೆಲವು ಸೂಟ್ ಆಗ್ತದೆ, ಹಾಗೆ ಇದು ಆಗ್ತದೆ. ಬಟ್ ಇದರಲ್ಲಿ ಒನ್ ಟೈಮ್ ಯೂಸ್ ಅಲ್ಲ, ನಮ್ಗೆ ಬ್ರ್ಯಾಂಡ್ ಒಳ್ಳೇದುಂಟು, ಪ್ರಾಪರ್ ಪ್ರಾಡಕ್ಟ್ ಉಂಟು, ಎಕ್ಸ್ಪೈರಿ ಏನು ಆಗ್ಲಿಲ್ಲ, ಕಂಟಾಮಿನೇಟ್ ಏನು ಆಗ್ಲಿಲ್ಲ ಅಂದ್ರೆ ನಿಮ್ಗೆ ಏನು ಆಗಲ್ಲ.
ಸೊ ಈಗ ಜನಕ್ಕೆ ಒಂದು ಕ್ಲಾರಿಟಿ ಕೊಡಿ, ಇದು ನೀವು ಬ್ರೈಡಿಗೆ ಹೇಗೆ ಬೇಕೋ ಅಥವಾ ನಾರ್ಮಲ್ ಮೇಕಪ್ ಲುಕ್ ಹೇಗೆ ಹಾಗೆ ಮಾಡ್ತಿರೋದು ಅಥವಾ ಬೇಸಿಕ್ ಮಾಡ್ತಾ ಇರೋದಾ? ಇದು ಬೇಸಿಕ್, ನಾವು ನಾರ್ಮಲ್ ಲುಕ್ ಅಂತ ಹೇಳ್ತೇವೆ. ಇದು ಸೈಡರ್ಸಿಗೆ ನಾವು ಮಾಡ್ತೇವೆ, ಓಕೆ. ಬ್ರೈಡ್ಗೆ ಮಾಡಲ್ಲ ಇದು ಮೇಕಪ್. ಓಕೆ. ಜಸ್ಟ್ ಸೈಡ್. ಇದರಲ್ಲಿ ನಿಮ್ಗೆ ತುಂಬಾ ಪ್ರಾಡಕ್ಟ್ಸ್ ಏನು ಇಲ್ಲ, ಕಾಸ್ಮೆಟಿಕ್ಸ್ ಏನು ಇಲ್ಲ. ಈಗ ನಾನು ಜಸ್ಟ್ ಒಂದು ಮಾಯಿಶ್ಚರೈಸರ್ ಹಾಕಿದ್ದೇನೆ, ಪ್ರೈಮರ್, ಡಾರ್ಕ್ ಸರ್ಕಲ್ಸ್ ಅವರಿಗೆ ಆರೆಂಜ್ ಕನ್ಸೀಲರ್, ಮತ್ತೆ ಈಗ ಫೌಂಡೇಶನ್ ಹಾಕ್ಮೇಲೆ ಡೈರೆಕ್ಟ್ ಕಾಂಪ್ಯಾಕ್ಟ್ ಪೌಡರ್ ಹಾಕಿ ಟ್ರಾನ್ಸ್ಲೂಸೆಂಟ್ ಪೌಡರ್ ಹಾಕಿ ಮತ್ತೆ ಡೆಫಿನೇಷನ್ಸ್ ಕೊಡೋದು. ಅಂದ್ರೆ ಐಬ್ರೋಸ್, ಐ ಶ್ಯಾಡೋ, ಕಾಜಲ್ ಅದೆಲ್ಲ ಅಷ್ಟೇ, ಮತ್ತೆ ಫಿನಿಶ್ ಆಗತ್ತೆ. ಫೌಂಡೇಶನ್ ನೀವು ಕರೆಕ್ಟ್ ಆಗಿ ಸ್ಮರ್ಜ್ ಆಗಬೇಕು, ಅದು ಸ್ಕಿನ್ ಗೆ. ಸೊ ಈಗ ಬ್ಲೆಂಡರ್ ಇರುತ್ತೆ, ಸ್ಪಾಂಜ್ ಟೈಪ್. ಸೊ ಈ ಬ್ರಷ್ ಇರುತ್ತೆ. ಸೊ ಯಾವುದು ಬೆಟರ್ ಫೌಂಡೇಶನ್? ಯಾವ್ದ್ರಲ್ಲಿ ನಿಮ್ಗೆ ಕಂಫರ್ಟೇಬಲ್ ಆಗತ್ತೆ ಅದು ಯೂಸ್ ಮಾಡಬಹುದು. ಇದು ಕೂಡ ಬ್ಲೆಂಡರ್ ಹಾಗೇನೆ ಯೂಸ್ ಆಗುತ್ತೆ. ದಿಸ್ ಇಸ್ ಫೌಂಡೇಶನ್ ಬ್ರಷ್. ಇದರಲ್ಲಿ ಕೂಡ ನಾವು ಹೀಗೆ ಪ್ರೆಸ್ ಮಾಡಿ ಸ್ಮರ್ಜ್ ಮಾಡಬಹುದು ಸ್ಕಿನ್, ಇದು ಕ್ರೀಮ್. ಮತ್ತೆ ಬ್ಲೆಂಡರ್ ನೀವು ಸ್ವಲ್ಪ ವೆಟ್ ಮಾಡಿ, ಅದನ್ನು ಸ್ವಲ್ಪ ವೆಟ್ ಮಾಡಿ ನೀರೆಲ್ಲ ತೆಗೆದು ಅದು ಪ್ರೆಸ್ ಮಾಡಬೇಕು, ಆವಾಗ ಕರೆಕ್ಟ್ ಸ್ಮರ್ಜ್ ಆಗ್ತದೆ. ಡ್ರೈ ಮಾಡಿದ್ರೆ ಅದು ಫೌಂಡೇಶನ್ ಆ ಬ್ಲೆಂಡರಿಗೆ ಅಂಟು ಹೋಗುತ್ತೆ, ವೇಸ್ಟ್ ಅದು ಪ್ರಾಡಕ್ಟ್. ಮತ್ತೆ ಬ್ರಷ್ ಆಗ್ಲಿ ಇದು ಬ್ಲೆಂಡರ್ ಆಗ್ಲಿ ನೀವು ಕ್ಲೀನ್ ಮಾಡ್ತಾ ಇರಬೇಕು, ಅದು ಹಾಗೇನೆ ಇಡಬಾರ್ದು. ಮತ್ತೆ ಸ್ಕಿನ್ ಅಲರ್ಜೀಸ್ ಹಾಗೆ ಕೂಡ ಆಗ್ತದೆ. ಕ್ರೈಲ ಒಂದು ಟ್ರಾನ್ಸ್ಲೂಸೆಂಟ್ ಪೌಡರ್ ಅಂತ. ಓಕೆ. ಕಾಂಪ್ಯಾಕ್ಟ್ ಕೂಡ ಹಾಕಬಹುದು, ಈ ಟೈಮಿಗೆ ನಾವು ಹಾಕೋದು. ಇದು ಲೂಸ್ ಪೌಡರ್, ಟ್ರಾನ್ಸ್ಲೂಸೆಂಟ್ ಪೌಡರ್ ಅಂತ ಹೇಳ್ತೇವೆ. ಓಕೆ. ಸೊ ಇದು ಆಫ್ಟರ್ ಫೌಂಡೇಶನ್ ಹಾಕಿ ಪ್ರಾಪರ್ಲಿ ಸ್ಪ್ರೆಡ್. ಸೊ ನಾನು ಅವಾಗಲೇ ಹೇಳಿದೆ, ಈಗ ಡ್ರೆಸ್ಸಿಗೆ ರಿಲೇಟೆಡ್ ಆಗಿರುತ್ತೆ. ಯಾಕಂತ ಹೇಳಿದ್ರೆ ಅಮ್ಮನ ಮೇಕಪ್ ಸ್ಟೈಲ್ ಬೇರೆನೇ ಇರುತ್ತೆ, ತಂಗಿದು ಬೇರೆ ಇರುತ್ತೆ. ಸೊ ಬ್ರೈಡ್ ಇದು ಪಕ್ಕ ಇರೋದು ಡಿಫ್ರೆಂಟ್ ಇರುತ್ತೆ. ಸೊ ಡ್ರೆಸ್ ಮೇಲೆ ಡಿಪೆಂಡ್ ಮಾಡ್ಕೊಂಡು ನೀವು ಮೇಕಪ್ ಮಾಡೋದು ಅಥವಾ ನೀವು ಹೇಗೆ ಪ್ರಿಪೇರ್ ಆಗಿ ಹೋಗಿರ್ತೀರ ಹಾಗೆ ಮಾಡೋದಾ? ಇಲ್ಲ, ಡ್ರೆಸ್ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ, ಮತ್ತೆ ಅವರ ಫೀಚರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಹೇಗೆ ಅವರಿಗೆ ಹೇರ್ ಸ್ಟೈಲ್ ಬೇಕು, ಹೇಗೆ ಅವರು ಸಾರಿ ಹಾಕೊಂತಾರ, ಹಾಫ್ ಸಾರಿ ಹಾಕೊಂತಾರ, ಗೌನ್ ಹಾಕೊಂತಾರ, ಅದರ ಮೇಲೆ ಕೂಡ ಡಿಪೆಂಡ್ ಆಗತ್ತೆ. ಮತ್ತೆ ಏಜ್ ಮೇಲೆ ಕೂಡ ಡಿಪೆಂಡ್ ಆಗತ್ತೆ. ಏಜ್ ದವರಿಗೆ ನಮ್ಗೆ ತುಂಬಾ ಮೇಕಪ್ ಕೊಡ್ಲಿಕ್ಕೆ ಆಗುದಿಲ್ಲ, ಸ್ವಲ್ಪ ಸೋಬರ್ ಮೇಕಪ್, ಜಸ್ಟ್ ಒಂದು ಫೌಂಡೇಶನ್ ಕಾಂಪ್ಯಾಕ್ಟ್ ಅಷ್ಟೇ ಕೊಡಲ್. ಮತ್ತೆ ಯಂಗ್ ಅವರಿಗೆ ಸ್ವಲ್ಪ ಐ ಶ್ಯಾಡೋ ಎಲ್ಲ ಸ್ವಲ್ಪ ಎನ್ಹ್ಯಾನ್ಸ್ ಮಾಡಿ ಕೊಡ್ಬಹುದು ಹಾಗೆ. ಈಗ ಇದು ಐಬ್ರೋಸ್ ಮೇನ್ ಗ್ಯಾಪ್ಸ್ ಇರುತ್ತೆ ಐಬ್ರೋಸ್ ದಲ್ಲಿ, ಶೇಪ್ ಕರೆಕ್ಟ್ ಇರಲ್ಲ, ಮತ್ತೆ ಅದು ಸ್ವಲ್ಪ ಡಾರ್ಕ್ ಕಾಣಿದ್ರೆ ನಮ್ಗೆ ಮೇಕಪ್ ಅಲ್ಲಿ ಹೌದು. ಸೊ ಅದನ್ನು ಸ್ವಲ್ಪ ಡಾರ್ಕ್ ಮಾಡುವ, ಪೆನ್ಸಿಲ್ ಅಲ್ಲಿ ಮಾಡಬಹುದು. ಯಾವಾಗ್ಲೂ ಬ್ರೌನ್ ಶೇಡ್ ಯೂಸ್ ಮಾಡಿ, ಡಾರ್ಕ್ ಬ್ರೌನ್ ಫಾರ್ ಐಬ್ರೋಸ್, ರಾದರ್ ದೆನ್ ಬ್ಲ್ಯಾಕ್ ಯೂಸ್ ಮಾಡಬಾರ್ದು. ಬ್ಲ್ಯಾಕ್ ಅಂದ್ರೆ ಆರ್ಟಿಫಿಷಿಯಲ್ ಕಾಣ್ತದೆ ನಾವು ಐಬ್ರೋಸ್ ಹಾಕಿದ ನಂತರ. ಸೊ ಡಾರ್ಕ್ ಬ್ರೌನ್ ಯೂಸ್ ಮಾಡಿದ್ರೆ ಸ್ವಲ್ಪ ನ್ಯಾಚುರಲ್ ಕಾಣ್ತದೆ. ಇದು ಹಾಕುವಾಗ ಫುಲ್ ಸ್ಟಾರ್ಟಿಂಗ್ ಇಂದ ಎಂಡ್ ತನಕ ತಕೊಂಡು ಹೋಗ್ಬಾರ್ದು. ಎಲ್ಲಿ ಗ್ಯಾಪ್ಸ್ ಉಂಟಲ್ಲ ಅಲ್ಲಿ ಜಸ್ಟ್ ಫಿಲ್ ಮಾಡ್ತಾ ಬರ್ಬೇಕು, ಲೈಟ್ ಹ್ಯಾಂಡೆಡ್. ಹೇರ್ ಯಾವ ಡೈರೆಕ್ಷನ್ ಅಲ್ಲಿ ಇದೆ ಆ ಡೈರೆಕ್ಷನ್ ಅಲ್ಲಿ ನಾವು ಹಾಕಿ. ಈಗ ಕೆಲವರಿಗೆ ಐಬ್ರೋಸ್ ಇದ್ದು ಗ್ರೋತೇ ಇರಲ್ಲ ಅಲ್ವಾ? ಸೊ ಅಂತವ್ರಿಗೆ ಏನಾದ್ರು ರೆಮಿಡೀಸ್ ಏನಾದ್ರು ಇದೆಯಾ? ಐಬ್ರೋಸ್ ಜಾಸ್ತಿ ಇದು ಕ್ಯಾಸ್ಟರ್ ಆಯಿಲ್ ಪ್ರಿಫರ್ ಮಾಡ್ತಾರೆ. ಅದು ರೆಗ್ಯುಲರ್ ಯೂಸ್ ಮಾಡ್ತಾ ಇದ್ರೆ ಸ್ವಲ್ಪ ಹೇರ್ ಗ್ರೋತ್ ಆಗತ್ತೆ ಐಬ್ರೋಸ್ಗೆ. ಹೌದು. ಸಮಟೈಮ್ಸ್ ಈಗ ಕುಕಿಂಗ್ ಎಕ್ಸ್ಪರ್ಟ್ ಆಗಿದ್ರು ಕೂಡ ಯಾವುದೋ ಒಂದು ಐಟಮ್ ಹಾಕೋದನ್ನೇ ಮರ್ತು ಬಿಡ್ತಾರೆ. ಸೊ ಅದಾಗುತ್ತೆ ಅಲ್ವಾ ಯಾವುದೋ ಒಂದು ಧ್ಯಾನದಲ್ಲಿ. ನಿಮ್ಗೆ ಯಾವತ್ತಾದ್ರೂ ಮೇಕಪ್ ಮಾಡುವಾಗ ಯಾವುದೋ ಒಂದು ಹಾಕಿ ಇಲ್ಲ ಮತ್ತೆ ನೆನಪಾದದ್ದು ಏನಾದ್ರು ಇದೆಯಾ?
ಹಾಗೆ ಕೆಲವೊಮ್ಮೆ ಆಗ್ತದೆ. ಅಂದ್ರೆ ನಮ್ಗೆ ಐ ಶ್ಯಾಡೋ ಹಾಕುವಾಗ ಒಂದು ಶೇಡ್ ಹಾಕ್ಲಿಕ್ಕೆ ಇರ್ತದೆ, ಮತ್ತೆ ಇದು ಬೇಡ ಇತ್ತು ಆವಾಗ ಸ್ವಲ್ಪ ಅಡ್ಜಸ್ಟ್ ಮಾಡ್ಬೇಕಾಗುತ್ತೆ, ಶೇಡ್ ಸ್ವಲ್ಪ ಆಚೆ ಈಚೆ ಮಾಡಿ. ಇದೇ ನನ್ನ ಪ್ಲಾನ್ ಇತ್ತು ಅಂತ ಅಲ್ಲೇ ತಿರ್ಗಿಸ್ತೀರ ಅನ್ಸುತ್ತೆ. ಫೈನಲ್ ರಿಸಲ್ಟ್ ಚೆನ್ನಾಗಿರ್ಬೇಕು ಅಷ್ಟೇ. ಫಸ್ಟ್ ನಾವು ನ್ಯೂಡ್ ಶೇಡ್ ಹಾಕುವ. ಇದು ನ್ಯೂಡ್ ಶೇಡ್ಸ್ ಇರ್ತದೆ. ಸೊ ಫಸ್ಟ್ ನಾವು ನ್ಯೂಡ್ ಶೇಡ್ ನ್ಯೂಡ್ ಶೇಡ್ ಹಾಕ್ಬೇಕಾ ಫಸ್ಟ್? ಹೌದು, ಅಂದ್ರೆ ಫಸ್ಟ್ ಸ್ವಲ್ಪ ಪ್ರಿಪೇರ್ ಮಾಡ್ತೇವೆ ಸ್ಕಿನ್ಗೆ. ಸೊ ಅದು ರೆಡಿ ಆಗಿದೆ ಅಂತ ಹೇಳುವಾಗ ನಿಜ ಅದ ಹಾಕೋದು. ಸೊ ಐ ಶೇಡ್ಸ್ ಯಾವ ರೀತಿ ಹಾಕ್ತೀರ ಅಂತ ಹೇಳಿದ್ರೆ, ಅವರ ಮುಖಕ್ಕೆ ಸೂಟ್ ಆಗುವಾಗ ಅಥವಾ ಡ್ರೆಸ್ ಕಲರ್ಗೆ ಸೂಟ್ ಆಗುವಾಗ? ಡ್ರೆಸ್ ಕಲರ್ ಅಂದ್ರೆ ಕೆಲವರು ಗ್ರೀನ್, ಬ್ಲೂ ಹಾಗೆ ಡ್ರೆಸ್ ಇರುವಾಗ ನಮ್ಗೆ ಈಗ ನಾರ್ಮಲ್ ಫಂಕ್ಷನ್ ಇಲ್ಲಾಂದ್ರೆ ಏಜ್ ದವರಿಗೆ ಹಾಗೆ ಹಾಕ್ಲಿಕ್ಕೆ ಆಗುದಿಲ್ಲ. ಸೊ ನಮ್ದು ಬೇಸಿಕ್ ಶೇಡ್ಸ್ ಇರ್ತದಲ್ಲ, ಸ್ವಲ್ಪ ಲೈಟ್ ಬ್ರೌನ್ ಇಲ್ಲಾಂದ್ರೆ ಬ್ರಿಕ್ ರೆಡ್, ಅದನ್ನು ಸ್ವಲ್ಪ ಲೈಟ್ ಆಗಿ ಹಾಕಿ ಈ ಬಾಲ್ಸ್ ಇರ್ತದಲ್ಲ, ಐ ಬಾಲ್ಸ್, ಅದಕ್ಕೆ ಸ್ವಲ್ಪ ಶಿಮರ್ ಅಷ್ಟೇ. ಲೌಡ್ ನಾವು ಬ್ರೈಡಿಗೆಲ್ಲ ಸ್ವಲ್ಪ ಲೌಡ್ ಶೇಡ್ಸ್ ಕೊಡ್ತೇವೆ, ಬಟ್ ಎಲ್ಲರಿಗೆ ಹಾಗೆ ಕೊಡ್ಲಿಕ್ಕೆ ಆಗುದಿಲ್ಲ. ಯಂಗ್ಸ್ಟರ್ಸ್ಗೆ ಓಕೆ. ಈಗ ನಮ್ಗೆ ಹೀಗೇನೆ ಫಂಕ್ಷನ್ಗೆ ಒಂದು ಅಟೆಂಡ್ ಆಗ್ಲಿಕ್ಕೆ ಹೋಗ್ಬೇಕು, ನೇಬರ್ಸ್ ಇಲ್ಲಾದ್ರೆ ಹಾಗೆ ಸ್ವಲ್ಪ ಫಾರ್ ರಿಲೇಟಿವ್, ಅವಾಗ ತುಂಬಾ ಶೇಡ್ ಹಾಕೊಂಡು ಹೋಗ್ಲಿಕ್ಕೆ ಅದು ಆಗುದಿಲ್ಲಲ್ಲ. ಸೊ ಇದು ಬೇಸಿಕ್, ಒಂದು ನ್ಯೂಡ್ ಶೇಡ್, ಒಂದು ಹೀಗೆ ಒಂದು ಬ್ರೌನ್ ಇಲ್ಲಾಂದ್ರೆ ಬ್ರಿಕ್ ರೆಡ್, ಸ್ವಲ್ಪ ಲೈಟ್ ಪಿಂಕ್ ಹಾಗೆ ಶೇಡ್ ಹಾಕೊಂಡು ಮ್ಯಾನೇಜ್ ಮಾಡಿ. ಹೌದು. ಈಗ ಆಕ್ಚುಲಿ ನನಗೆ ಅವತ್ತು ಮೇಕಪ್ ಮಾಡುವಾಗ ಒಂದು ಡೌಟ್ ಬರುತ್ತೆ. ಐ ಶೇಡ್ಸ್, ಸೊ ನಾವು ಇಲ್ಲಿ ಐ ಬಾಲ್ ಏನಿರ್ತದೆ ಕ್ಲೋಸ್ ಮಾಡುವಾಗ ಎಷ್ಟು ಕಾಣಿಸುತ್ತೆ, ಸೊ ಅಷ್ಟೇ ಹಾಕ್ಲಿಕ್ಕೆ ಅಥವಾ ಕಂಪ್ಲೀಟ್ ಮೇಲೆಲ್ಲ ಕವರ್ ಮಾಡ್ಬೇಕಾ? ಸೊ ನನ್ಗೆ ಇಲ್ಲಿ ಡೌಟ್. ಸೊ ಇದೆಲ್ಲ ಹೊರಗಡೆ ಬಂದ್ರು ಕೂಡ ಇಸ್ ಇಟ್ ಓಕೆ? ಇನ್ನರ್ ಕಾರ್ನರ್ಸ್ಗೆ ಇದು ಐ ಬಾಲ್ ಇರುತ್ತಲ್ಲ, ಇನ್ನರ್ ಕಾರ್ನರ್ಸ್ಗೆ ಯಾವಾಗ್ಲೂ ನಾವು ಲೈಟ್ ಶೇಡ್ಸ್ ಹಾಕ್ತೇವೆ, ಔಟರ್ ಕಾರ್ನರ್ಗೆ ಡಾರ್ಕ್ ಶೇಡ್ಸ್ ಹಾಕ್ತೇವೆ. ಸೊ ಈ ಸ್ಮೋಕಿ ಐಸ್ ಇರುತ್ತಲ್ಲ, ಸ್ಮೋಕಿ ಐಸ್, ಓಕೆ. ಸೊ ಔಟರ್ ಕಾರ್ನರ್ಗೆ ನಾವು ಡಾರ್ಕ್ ಶೇಡ್ಸ್ ಹಾಕ್ತೇವೆ. ಸ್ಮೋಕಿ ಐಸ್ಗೆ ಬ್ಲ್ಯಾಕ್, ಡಾರ್ಕ್ ಬ್ರೌನ್ ಏನು ಶೇಡ್ಸ್ ಇದ್ರೆ ಇಲ್ಲಿ ವಿ ಶೇಪ್ ಅಲ್ಲಿ ನಾವು ಕೊಟ್ಟು ಅದನ್ನು ಸ್ಪ್ರೆಡ್. ಇಲ್ಲಿ ಕೂಡ ನಾವು ಬ್ಲೆಂಡ್ ಕರೆಕ್ಟ್ ಮಾಡಬೇಕು. ಈಗ 2-3 ಶೇಡ್ಸ್ ಹಾಕ್ತೇವೆ ಅಲ್ಲ, ಸೊ ಇಲ್ಲಿ ಲೈಟ್, ಇಲ್ಲಿ ಡಾರ್ಕ್ ಹಾಕ್ತೇವೆ, ಆವಾಗ ಇಲ್ಲಿ ಮಿಡಲ್ ಅಲ್ಲಿ ಲೈನ್ ಕಾಣಬಾರ್ದು, ಫುಲ್ ಬ್ಲೆಂಡಿಂಗ್ ಕರೆಕ್ಟ್ ಆಗ್ಬೇಕು. ಅದು ಒಂದಿಂದ ಇನ್ನೊಂದು ಶೇಡ್ಗೆ ಹೋಗುವ ಅದೊಂದು ಇದು ಟ್ರಾನ್ಸ್. ಈಗ ಇದು ಕಲರ್ ಶೇಡ್ ಹಾಕುವಾಗ ಫುಲ್ ಕವರ್ ಮಾಡಬಾರ್ದು, ಇಲ್ಲಿಂದ ಈ ಏರಿಯಾ ಇರ್ತದಲ್ಲ, ಐ ಏರಿಯಾ ಇಷ್ಟು, ಅದಕ್ಕೆ ಮಾತ್ರ ಕವರ್ ಮಾಡಬೇಕು. ಆಕ್ಚುಲಿ ಈ ಬಾಯ್ಸ್ ಇದೆಲ್ಲ ಕಂಪ್ಲೇಂಟ್ ಇರುತ್ತೆ, ಮೇಕಪ್ ಮಾಡಿದ ನಂತರ ಅವ್ರ ಮುಖ ನೋಡಕ್ಕೆ ಆಗಲ್ಲ ಅಂತ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಆಕ್ಚುಲಿ ನೀವು ಫೋಟೋಗೆ ಅಥವಾ ಲೈಟ್ಸ್ಗೆ ಹೇಗೆ ಸೂಟ್ ಆಗುತ್ತೆ ಆ ತರ ಮೇಕಪ್ ಮಾಡಿರ್ತೀರಾ, ಹೌದಾ? ಬಟ್ ಅವ್ರೇನ್ ಹೇಳ್ತಾರೆ, ಎಷ್ಟು ಮೇಕಪ್ ಹಾಕೊಂಡಿದ್ದಾರೆ ತೂವರನೇ ಅಪ್ಜಿ ಅಂತ. ಈ ಪ್ರಾಬ್ಲಮ್ ಯಾವಾಗ ಬರ್ತದೆ, ನೀವು ಶೇಡ್ ರಾಂಗ್ ಚೂಸ್ ಮಾಡಿದ್ರೆ ಆವಾಗ ಬರ್ತದೆ. ಈಗ ನಿಮ್ ಸ್ಕಿನ್ ಟೋನ್ ಸ್ವಲ್ಪ ಡಾರ್ಕ್ ಇದೆ, ನೀವು ತುಂಬಾ ಫೇರ್ ಫೌಂಡೇಶನ್ ಶೇಡ್ಸ್ ಚೂಸ್ ಮಾಡ್ತೀರಾ, ಆವಾಗ ಹಾಗೆ ರಿಫ್ಲೆಕ್ಟ್ ಆಗ್ತದೆ ಫೇಸ್. ಮತ್ತೆ ಸ್ಮರ್ಜಿಂಗ್ ನೀವು ಪ್ರಾಪರ್ ಮಾಡ್ಲಿಲ್ಲ, ಆವಾಗ ಇದಾಗ್ತದೆ. ಈಗ ನಾನು 2 ಶೇಡ್ ಹಾಕಿದ್ದೇನೆ, ಒಂದು ನ್ಯೂಡ್ ಮತ್ತೆ ಒಂದು ಲೈಟ್ ಬ್ರೌನ್ ಹಾಕಿದ್ದೇನೆ. ಈಗ ಜಸ್ಟ್ ಐ ಬಾಲ್ಗೆ ನಾವು ಒಂದು ಶಿಮ್ಮರ್ ಟೈಪ್ ಹಾಕುವ. ಇದು ಬ್ರೌನ್ ಹಾಕುವ, ಬ್ರಾನ್ಸ್. ಸೊ ಇದನ್ನು ಈ ಐ ಬಾಲ್ಗೆ ನಾವು ಹಾಕಿದ್ದ ಮೇಲೆ ಹೀಗೆ ಐ ಬಾಲ್ ಅವರಿಗೆ ಕೆಳಗಡೆ ನೋಡ್ಲಿಕ್ಕೆ ಹೇಗೆ ಹೇಳ್ಬೇಕು, ಆಮೇಲೆ ಐಸ್ ಇಸ್
ಕ್ಲೋಸ್ಡ್. ಸೊ ಹೀಗೆ ಕೆಳಗಡೆ ನೋಡಿ ಅಂತ ಹೇಳ್ಬೇಕು. Okay. ಅವಾಗ ಐ ಬಾಲ್ ಪ್ರಾಪರ್ ಒಂದ್ ಪ್ಲೇಸ್ ಅಲ್ಲಿ ಇರತ್ತೆ. ಇಲ್ಲಾದ್ರೆ ಅವರು ಆಚೆ ಈಚೆ ನೋಡಿದ್ರೆ ಅದು ಕೂಡ ಮೂವ್ ಆಗ್ತದಲ್ಲ. ಈಗ ಐ ಬಾಲ್ ಹೇಳಿದಾಗೆ ಹೇಳ್ಬೇಕು. ಈಗ ನೋಡಿ, ಮತ್ತೆ ಇದು ಸ್ವಲ್ಪ ಈ ಕಡೆ ನಾವು ಸ್ಪ್ರೆಡ್ ಮಾಡಿದ್ರೆ ಸಾಕು. ಹೀಗೆ ಜಸ್ಟ್ ಐ ಶ್ಯಾಡೋ ಬ್ರಷ್ ಅಲ್ಲಿ ತಕೊಂಡಾಗ ನೀವು ಜಸ್ಟ್ ನೋಟ್ ಮಾಡಬೇಕು, ತುಂಬಾ ಎಕ್ಸೆಸ್ ಅಲ್ಲಿ ಇಲ್ಲಲ್ಲ. ಈಗ ತಕೊಂಡು ತುಂಬಾ ಎಕ್ಸೆಸ್ ಅಲ್ಲಿ ಇದ್ರೆ ಜಸ್ಟ್ ಡಿಪ್ ಮಾಡಿ, ಇಲ್ಲಾಂದ್ರೆ ಜಸ್ಟ್ ಒಂದು ಹ್ಯಾಂಡ್ಗೆ ಹೀಗೆ ಟಚ್ ಮಾಡಿ. ಎಕ್ಸೆಸ್ ಅಲ್ಲಿ ಇದ್ರೆ ಒಂದು ಪ್ಯಾಚ್ ಬರ್ತದೆ ಅಲ್ಲಿ. ಆಕ್ಚುಲಿ ನೀವು ಎಷ್ಟು ಸಿಂಪಲ್ ಆಗಿ ಹಾಕಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಆಕ್ಚುಲಿ. ಇಷ್ಟೇ ಸಾಕು ಐ ಶ್ಯಾಡೋ ಫಾರ್ ಬೇಸಿಕ್ ಮೇಕಪ್. ಎಸ್ 3 ಶೇಡ್ಸ್. ಒನ್ ಇಸ್ ನ್ಯೂಡ್, ಮತ್ತೆ ಒಂದು ಬ್ರೌನ್, ಲೈಟ್ ಬ್ರೌನ್, ಇಲ್ಲಾದ್ರೆ ಯಾವುದು ಒಂದು ಪಿಂಕ್, ಲೈಟ್ ಬ್ರಿಕ್ ರೆಡ್, ಅದನ್ನು ಹಾಕಿ ಐ ಬಾಲ್ಗೆ ಹೀಗೆ ಒಂದು ಶೈನಿಂಗ್ ಶಿಮರ್ ಶ್ಯಾಡೋ ನಾವು ಹಾಕಿದ್ದೇವೆ. ಅಷ್ಟೇ, ಫಿನಿಶ್ ಮಾಡಿದ್ರೆ ಸಾಕು. ಆಕ್ಚುಲಿ ನಂದು ನಾರ್ಮಲ್ ಕ್ವಶನ್ ಇದು. ನಾವು ಐಲೈನರ್ ಇವನ್ ಡಾಸ್ಲರ್ ಇರ್ಬೋದು, ಅದನ್ನ ಕೆಳಗಡೆ ಹಾಕ್ತೇವೆ ಕಾಲೇಜ್ಗೆ ಹೋಗುವಾಗ. ಸೊ ಇದನ್ನ ಅಪ್ಲೈ ಮಾಡೋದಿಲ್ಲ, ಯಾವ್ದು ಬೆಟರ್ ಅಂತ ಅನ್ಸುತ್ತೆ ನಿಮ್ಗೆ? ನಾನು ಹೇಳಿದೆಲ್ಲ ಸ್ಮರ್ಜ್ ಪ್ರೂಫ್ ಇರಬೇಕು ಕಾಜಲ್. ಓಕೆ. ಮತ್ತೆ ತುಂಬಾ ಆಯಿಲ್ ಕಂಟೆಂಟ್ ಇರಬಾರ್ದು, ಸ್ವಲ್ಪ ಡ್ರೈ ಇರಬೇಕು, ಬಟ್ ಮೂವ್ ಆಗ್ಬೇಕು ಕಾಜಲ್. ಹೀಗೆ ನೀವು ಹಾಕಿ ನೋಡುವಾಗ ಹೀಗೆ ಮೂವ್ ಆಗ್ಬೇಕು, ಬಟ್ ಸ್ಮರ್ಜ್ ಪ್ರೂಫ್ ಇರಬಾರ್ದು ಅದು. ಇದು ನಾವು ಹಾಕಿದ್ದೇವೆ. ಇದು ಬೇಸಿಕ್ ಲೈನ್. ಮತ್ತೆ ಈ ಕಾರ್ನರ್ ಕಾಜಲ್ ಆಯ್ತು. ನಮ್ದು ಲೈನರ್. ನೆಕ್ಸ್ಟ್ ಲೈನರ್. ಕೆಳಗೆದು ಎಡ್ಜ್ ಉಂಟಲ್ಲ, ಅಲ್ಲಿ ಟಚ್ ಆಗಿ ಹೀಗೆ ಬರಬೇಕು. ಫಸ್ಟೇ ತುಂಬಾ ದಪ್ಪ ಹಾಕಬಾರ್ದು, ಮತ್ತೆ ನೀವು ಹೇಗೆ ಎಷ್ಟು ದಪ್ಪ ಬೇಕು ಅಷ್ಟು ಹಾಕಿ ಎಕ್ಸ್ಟೆಂಡ್ ಮಾಡಬಹುದು. ಗ್ಯಾಪ್ ಇರಬಾರ್ದು ಕೆಳಗೆ. ಓಕೆ. ಇರಬಾರ್ದು, ಪ್ರಾಪರ್. ಸೆಲ್ಫ್ ಹಾಕುವಾಗ ಕೂಡ ನಾವು ಹೀಗೆ ಪ್ರಾಪರ್ ಕಾನ್ಸ್ಟೆಂಟ್ ಇರಬೇಕು. ಐಸ್ ಹೀಗೆ ಬ್ಲಿಂಕ್ ಮಾಡಿ ಹಾಕಿದ್ರೆ ಕಷ್ಟ. ಮತ್ತೆ ನಿಮಗೆ ಒಂದೇ ಲೈನಲ್ಲಿ ಪುಲ್ ಮಾಡಲಿಕ್ಕೆ ಆಗಲಿಲ್ಲ ಅಂದ್ರೆ ಸ್ವಲ್ಪ ಹಾಕಿ. ಸೊ ಇದು ಐ ಲೈನರ್ ಹಾಕಿ ಆದ್ಮೇಲೆ ಮಸ್ಕಾರ. ಇದು ಮೆಬೆಲಿನ್ದು ಹೈಪರ್ ಕರ್ಲ್ ಅಂದ್ರೆ ಕರ್ಲ್ ಲುಕ್ ಕೊಡ್ತದೆ. ಕ್ಲೋಸ್ ಮಾಡ್ಲಿಕ್ಕೆ ಹೇಳ್ಬೇಕು ಕಸ್ಟಮರಿಗೆ. ಮತ್ತೆ ಜಸ್ಟ್ ಹೀಗೆ ಲಿಫ್ಟ್ ಮಾಡಿ. ಸೆಲ್ಫ್ ಕೂಡ ಹಾಗೇನೆ ಸ್ವಲ್ಪ ಕೆಳಗೆ ನೋಡಿ ಫಸ್ಟ್ ಅಪ್ಪರ್ ಪಾರ್ಟ್ಗೆ ಹೀಗೆ ಹಾಕಬೇಕು, ಮತ್ತೆ ಲೋವರ್ ಇಂದ ಅಪ್ ಹೀಗೆ. ಜಸ್ಟ್ ಲಿಫ್ಟ್ ಅಪ್ಪರ್ ಪಾರ್ಟಿಗೆ ಫಸ್ಟ್ ಹಾಕಬೇಕು, ಮತ್ತೆ ಲೋವರ್. ಸಾಧ್ಯ ಇದ್ರೆ ಈ ಕೆಳಗೆ ಲ್ಯಾಶಸ್ ಉಂಟಲ್ಲ ಅದಕ್ಕೆ ಕೂಡ ಹಾಕ್ಬೋದು. ಮತ್ತೆ ಈ ಲೈನರ್ ಹಾಕುವಾಗ, ಮಸ್ಕರ ಹಾಕುವಾಗ ಸ್ಕಿನ್ಗೆ ಕೆಲವೊಮ್ಮೆ ಬೈ ಮಿಸ್ಟೇಕ್ ಇದು ಆಗ್ತದಲ್ಲ, ಟಚ್ ಆಗ್ತದೆ.
ಆವಾಗ ಅದು ಡ್ರೈ ಆಗ್ಲಿಕ್ಕೆ ಬಿಡ್ಬೇಕು. ಮತ್ತೆ ನೀವು ಡ್ರೈ ಟಿಶ್ಯೂ ಅಲ್ಲಿ ಜಸ್ಟ್ ರಿಮೂವ್ ಮಾಡಿದ್ರೆ ಆಗ್ತದೆ. ವೆಟ್ ಅಲ್ಲಿ ರಿಮೂವ್ ಮಾಡ್ಲಿಕ್ಕೆ ಹೋದ್ರೆ ಮತ್ತೆ ಅದು ಸ್ಪ್ರೆಡ್ ಆಗ್ತದೆ, ಫುಲ್ ಬ್ಲ್ಯಾಕ್ ಆಗುತ್ತೆ. ಈಗ ನೆಕ್ಸ್ಟ್ ಬ್ಲಶ್. ಸೋಬರ್ ಲುಕ್ಗೆ ಬ್ಲಶ್ ಸ್ವಲ್ಪ ಪೀಚ್ ಶೇಡ್ ಅಲ್ಲಿ ನಾವು ಹಾಕ್ಬಹುದು. ತುಂಬಾ ಪಿಂಕಿಶ್ ಹಾಕಿದ್ರೆ ಈ ಕೆಲವು ಲುಕ್ಸ್ಗೆ ಅದು ಸೂಟ್ ಆಗತ್ತೆ, ತುಂಬಾ ಪಿಂಕಿಶ್. ಬಟ್ ಸೋಬರ್ ಲುಕ್ಗೆ ಸ್ವಲ್ಪ ಪೀಚ್ ಶೇಡ್. ಈ ಆಪಲ್ ಆಫ್ ದ ಚೀಕ್ಸ್ ಇರ್ತದಲ್ಲ, ಈ ಹೈಯರ್ ಪಾಯಿಂಟ್, ಅವರಿಗೆ ಸ್ಮೈಲ್ ಮಾಡ್ಲಿಕ್ಕೆ ಹೇಳಿದ್ರೆ ಸ್ವಲ್ಪ ಲಿಫ್ಟ್ ಆಗತ್ತೆ. ಅದು ಅಲ್ಲಿ ಸ್ವಲ್ಪ ಆಗುತ್ತೆ ಸ್ಮೈಲ್ ಮಾಡ್ಲಿಕ್ಕೆ ಚೂರು. ಎಸ್, ಹೀಗೆ ಇಲ್ಲಿಂದ ಅಪ್ವರ್ಡ್ ಈ ಟೆಂಪಲ್ಸ್ ತನಕ. ಇಲ್ಲಿಂದ ಅಪ್ವರ್ಡ್. ಪುನಃ ಹೇಳ್ತೇನೆ, ಸ್ಮೈಲ್, ಇಲ್ಲಿಂದ ಜಸ್ಟ್ ಅಪ್ವರ್ಡ್. ಲೈಟ್ಲಿ, ತುಂಬಾ ರಬ್ ಮಾಡಬಾರ್ದು, ಜಸ್ಟ್ ಲೈಟ್ಲಿ ಪ್ರೆಸ್ ಮಾಡಿ ಹೀಗೆ. ಸೊ ಈಗ ಒಂದು ಬ್ರೈಡ್ಗೆ ನೀವು ಮೇಕಪ್ ಮಾಡೋದಾದ್ರೆ, ಸಿಂಪಲ್ ಮೇಕಪ್ ಅಲ್ಲ, ಕರೆಕ್ಟ್ ಐ ಶೇಡ್ಸ್ ಎಲ್ಲ ಗ್ರ್ಯಾಂಡ್ ಆಗಿ ಹಾಕಿ ಮಾಡೋದಾದ್ರೆ, ಸೊ ಎಷ್ಟು ಟೈಮ್ ತಗೋತೀರಾ ನೀವು ಒಬ್ರೇ ಮಾಡೋದಾದ್ರೆ? ಬರೀ ಮೇಕಪ್ 1 hour 1.5 hour ಬೇಕಾಗ್ತದೆ. 1 hour? ಮತ್ತೆ ಹುಡುಗರು ಸುಮ್ಮನೆ ಹೇಳ್ತಾರೆ 1 ಗಂಟೆ ಮಾಡ್ತೀರಿ ಮೇಕಪ್ ಅಂತ. ಫುಲ್ ಒಂದು ಬ್ರೈಡ್ ರೆಡಿ ಮಾಡ್ಲಿಕ್ಕೆ ನಮ್ಗೆ ಅವ್ರದ್ದು ಸಾರಿ, ಮೇಕಪ್, ಹೇರ್ ಸ್ಟೈಲ್ ಎಲ್ಲ ಮಾಡ್ಲಿಕ್ಕೆ ಒಂದು 2.5-3 hours ಬೇಕಾಗ್ತದೆ. ಅಯ್ಯೋ, ಅಷ್ಟೊತ್ತಿಗೆ ಮುಹೂರ್ತ ಮುಂದೋದ್ರೆ ಅದಕ್ಕೆಲ್ಲ ಬೇಗ ಸ್ಟಾರ್ಟ್ ಮಾಡಿ. ಹೈಲೈಟರ್ ನಿಮ್ಗೆ ಇದು ಕ್ರೀಮ್ ಬೇಸ್ ಅಲ್ಲಿ ಉಂಟು, ಇದು ಇನ್ಸೈಟ್ ಅವರದ್ದು ಕ್ರೀಮ್ ಬೇಸ್ ಅಲ್ಲಿ ಉಂಟು. ಕೆಲವು ಹೀಗೇನೆ ಬ್ಲಶ್ ಹಾಗೇನೆ ಪೌಡರ್ ಬೇಸ್ ಅಲ್ಲಿ ಸಿಗ್ತದೆ, ಕೆಲವು ಲಿಕ್ವಿಡ್ ಬೇಸ್ ಅಲ್ಲಿ ಸಿಗ್ತದೆ. ಸೊ ಇದು ನಾನು ಕ್ರೀಮ್ ಬೇಸ್ ಅಲ್ಲಿ ಜಸ್ಟ್ ಈ ಪಾರ್ಟ್ ಉಂಟಲ್ಲ, ಈ ಪಾರ್ಟ್ ನಮ್ದು, ಅದಕ್ಕೆ ಜಸ್ಟ್ ಹೀಗೆ ಟಚ್ ಮಾಡಿ ಸ್ಪ್ರೆಡ್. ಹೈಲೈಟರ್ ನಿಮ್ಗೆ ಸ್ವಲ್ಪ ಇದು ಹೈಲೈಟ್ ಲಿಫ್ಟ್ ಮಾಡ್ತದೆ, ಮತ್ತೆ ಸ್ವಲ್ಪ ಒಂದು ಗ್ಲೋಯಿ ಲುಕ್ ಕೊಡ್ತದೆ. ಈ ನೋಸ್ಗೆ, ಈ ಪಾಯಿಂಟ್ಗೆ ನಾವು ಹೈಲೈಟರ್ ಕೊಡ್ತೇವೆ. ಸೊ ಆವಾಗ ಅದು ಈ ಪಾರ್ಟ್ ಹೈಲೈಟ್ ಆಗ್ತದಲ್ಲ, ಸ್ವಲ್ಪ ಸ್ಲಿಮ್ ಕಾಣ್ತದೆ ನೋಸ್ ಹಾಗೆ. ಮತ್ತೆ ಈ ಪಾರ್ಟಿಗೆ ಸ್ವಲ್ಪ ಕೊಟ್ಟು ಈ ಪಾರ್ಟಿಗೆ ಅಷ್ಟೇ. ಮತ್ತೆ ಇಲ್ಲಿಲ್ವಾ? ಅಲ್ಲಿ ಕೂಡ ಕೊಡ್ಬಹುದು. ಅಲ್ಲಿ ನೀವು ಐ ಶ್ಯಾಡೋ ಅಲ್ಲಿ ಇರ್ತದಲ್ಲ, ಅದು ಕೊಡ್ಬಹುದು. ನಾವು ಬೇಸಿಕ್ ಮೇಕಪ್ ಅಲ್ಲಿ ಕೊಡಲ್ಲ, ಯಾಕಂದ್ರೆ ಅದು ತುಂಬಾ ಲೇಯರ್ಸ್ ಹಾಗೆ ಕಾಣ್ತದೆ. ಹೌದು. ಲಿಪ್ಸ್ಟಿಕ್ ನೆಕ್ಸ್ಟ್ ಲಿಪ್ಸ್ಟಿಕ್ ಪಿಂಕ್ ಶೇಡ್ ಇದಾಗೋದಾ? ಇದು ಲಿಕ್ವಿಡ್ ಇನ್ಸೈಟ್. ಹೌದು, ಇನ್ಸೈಟ್. ಸೊ ಲಿಕ್ವಿಡ್ ಲಿಪ್ಸ್ಟಿಕ್ ಹಾಕುವ ಮುಂಚೆ ನೀವು ಫಸ್ಟ್ ಲಿಪ್ ಬಾಮ್ ಹಾಕ್ಬೇಕು. ಇಲ್ಲಾಂದ್ರೆ ಕ್ರೀಮ್ ಬೇಸ್ ಅಲ್ಲಿ ಯಾವುದು ಇದು ಶೇಡ್ ಸೇಮ್ ಇದ್ರೆ ಕ್ರೀಮ್ ಬೇಸ್ ಅಲ್ಲಿ ನಿಮ್ಗೆ ಸಿಗ್ತದೆ. ಯಾವುದು ಕೂಡ ಲ್ಯಾಕ್ಮೆ ಇರ್ಬಹುದು, ಇಲ್ಲಾಂದ್ರೆ ಮೆಬೆಲಿನ್, ರೆವಲಾನ್, ಒಳ್ಳೆ ಲಿಪ್ಸ್ಟಿಕ್ ಬ್ರ್ಯಾಂಡ್ ಅದು. ಸೊ ಅದನ್ನು ಹಾಕಿ ನಂತರ ಲಿಕ್ವಿಡ್ ಶೇಡ್ ಹಾಕ್ಬೇಕು. ಬರೀ ಇದೇ ಹಾಕಿದ್ರೆ ನಿಮ್ ಲಿಪ್ಸ್ ಡ್ರೈ ಆಗತ್ತೆ, ಕ್ರ್ಯಾಕ್ ಆಗತ್ತೆ ಶೇಡ್ಸ್. ಸೊ ಫಸ್ಟ್ ನಾವು ಕ್ರೀಮ್ ಬೇಸ್ ಅಲ್ಲಿ ಹಾಕುವ. ಈಗ ಲಿಪ್ಸ್ಟಿಕ್ ಕೆಲವೊಂದು ಏನ್ ಹೇಳೋದು, ಟಚ್ ಮಾಡಿದ ತಕ್ಷಣ ಲಿಪ್ಸ್ ಕೈಯಲ್ಲಿ ಬರುತ್ತೆ, ಬಟ್ ಅದ್ ಕಲರ್ ಫೇವ್ರಿಟ್ ಇರುತ್ತೆ, ಅವಾಗ ಏನ್ ಮಾಡೋದು? ಅಂದ್ರೆ ಹೋಗ್ತದೆ, ಲಾಂಗ್ ಲಾಸ್ಟಿಂಗ್ ಇರೋದಿಲ್ಲ. ಇವನ್ ಇನ್ಸೈಟ್ ಅಲ್ಲಿ ಒಂದು ಲಿಪ್ಸ್ಟಿಕ್ ಬರುತ್ತೆ, ಡಾರ್ಕ್ ಪರ್ಪಲ್ ಆ ಟೈಪ್. ಸೊ ಅದು ಹೋಗುತ್ತೆ, ಬಟ್ ಸಂಜೆವರೆಗೂ ಹಂಗೆ ಇರುತ್ತೆ, ಏನೂ ಆಗಲ್ಲ. ಬಟ್ ಏನಾದ್ರು ಟಚ್ ಆದ್ರೆ ಅದ್ರಲ್ಲಿ ಅಂಟ್ಕೊಂಡ್ಬಿಡುತ್ತೆ, ಅವಾಗ ಏನ್ ಮಾಡೋದು? ಆವಾಗ ನೀವು ಮ್ಯಾಟ್ ಫಿನಿಶ್ ಅದಕ್ಕೆ ನಾವು ಪ್ರಿಫರ್ ಮಾಡುದು. ಮ್ಯಾಟ್ ಫಿನಿಶ್ ಅಲ್ಲಿ ಹಾಗೆ ಆಗುದಿಲ್ಲ, ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್, ಈ ಗ್ಲಾಸ್ ಲಿಪ್ಸ್ಟಿಕ್ ನೀವು ಹಾಕಿದ್ರೆ ಕೂಡ ಹಾಗೆ ಆಗ್ಬಾರ್ದು ಅಂದ್ರೆ ಫಸ್ಟ್ ನೀವು ಲಿಪ್ಸ್ಟಿಕ್ ಹಾಕಿ ನಂತರ ಸ್ವಲ್ಪ ಪೌಡರ್ ಹಾಕ್ಬೇಕು, ಮತ್ತೆ ಡ್ರೈ ಟಿಶ್ಯೂ ಅಲ್ಲಿ ಪ್ರೆಸ್ ಮಾಡ್ಬೇಕು. ಅದು ಅದರ ಮೇಲೆ ಇನ್ನೊಂದು ಕೋಟ್ ಹಾಕ್ಬೇಕು. ಆವಾಗ ನಿಮ್ಗೆ ಲಾಂಗ್ ಲಾಸ್ಟಿಂಗ್ ಆಗತ್ತೆ, ಏನು ಆಗಲ್ಲ. ಲಿಪ್ಸ್ಟಿಕ್ ಹಾಕುವಾಗ ಫಸ್ಟ್ ಈ ವಿ ಶೇಪ್ ಉಂಟಲ್ಲ ಇಲ್ಲಿ, ಅದನ್ನು ನೀವು ಬಾರ್ಡರ್ ಲೈನ್ ಮಾಡಿ ಇಲ್ಲಿ ಕೆಳಗೆ ಬರಬೇಕು.
ಮೇಕಪ್ ಅಲ್ಲಿ ಯಾವಾಗಲೂ ಲಾಸ್ಟ್ಗೆ ಹಾಕ್ತೇವೆ ನಾವು. ಓಕೆ. ಲಿಪ್ಸ್ಟಿಕ್ಕಿಗೆ ಲಿಪ್ ಲೈನರ್ ಆಪ್ಷನಲ್ ಅದು, ಬಟ್ ಫಸ್ಟ್ ಹಾಕ್ಬೇಕಾ ಲಿಪ್ಸ್ಟಿಕ್ ಹಾಕಿದ ನಂತರ ಹಾಕ್ಬೇಕಾ ಅಥವಾ ಮುಂಚೆನೆ ಹಾಕೋಬೇಕಾ ಲಿಪ್ ಲೈನರ್? ಲಿಪ್ ಲೈನರ್ ಫಸ್ಟ್ ಹಾಕ್ಬೇಕು, ಅಂದ್ರೆ ಬಾರ್ಡರ್ ಲೈನ್ ಕೊಡ್ತೇವೆ ಅಲ್ಲ ಲಿಪ್ ಲೈನರ್ ಇಂದ. ಹೌದು. ಬಾರ್ಡರ್ ಲೈನ್ ಕೊಟ್ಟು ಮತ್ತೆ ಒಳಗಡೆ ನಾವು ಲಿಪ್ಸ್ಟಿಕ್ ಫಿಲ್ ಮಾಡಬೇಕು. ಓಕೆ. ಮತ್ತೆ ಪುನಃ ನೀವು ಬಾರ್ಡರ್ ಲೈನ್ ಗೆ ಜಸ್ಟ್ ಒಂದು ಟಚ್ ಅಪ್ ಕೊಟ್ರೆ ಇನ್ನು ಪ್ರಾಂಪ್ಟ್ ಆಗಿ ಕಾಣ್ತದೆ ನಿಮ್ಗೆ. ಇದು ಒಂದು ಕೋಟ್ ಹಾಕಿದ್ದೇವೆ, ಅದರ ಮೇಲೆ ಸ್ವಲ್ಪ ಪೌಡರ್. ಓಕೆ. ಮತ್ತೆ ಟಿಶ್ಯೂ, ಡ್ರೈ ಟಿಶ್ಯೂ. ಥ್ಯಾಂಕ್ ಯು. ಎಸ್. ಓಕೆ. ಇದರ ಮೇಲೆ ಇನ್ನೊಂದು ಕೋಟ್. ಓಕೆ. ಬಟ್ ಲಿಪ್ಸ್ಟಿಕ್ ಅನ್ನು ನೀವು ಯಾಕೆ ಬ್ರಷ್ ಯೂಸ್ ಮಾಡ್ಕೊಂಡು ಹಾಕ್ತಾ ಇದ್ದೀರಾ? ಡೈರೆಕ್ಟ್ ಆಗಿ ಯಾಕೆ ಅಪ್ಲೈ ಮಾಡ್ತಾ ಇಲ್ಲ? ಹಾಕ್ಬಹುದು, ಬಟ್ ನನಗೆ ಸ್ವಲ್ಪ ಡೀಟೇಲಿಂಗ್ಸ್ ಇದರಲ್ಲಿ ನನ್ ಬೆಟರ್ ಸಿಗ್ತದೆ. ಓಕೆ. ಲಿಪ್ ಲೈನರ್ ನಾನು ಯೂಸ್ ಮಾಡಲ್ಲ, ಇದರಲ್ಲಿಯೇ ಬಾರ್ಡರ್ ಲೈನ್ ಕೊಡ್ತೇನೆಲ್ಲ. ಓಕೆ. ಸೊ ಅದಕ್ಕೆ ಬ್ರಷ್ ಯೂಸ್ ಮಾಡೋದು. ಲಿಪ್ಸ್ಟಿಕ್ ಹಾಕುವಾಗ ಸ್ವಲ್ಪ ಸ್ಟ್ರೆಚ್ ಕೊಟ್ರೆ ಲಿಪ್ಸ್ಗೆ ಈ ಗ್ಯಾಪ್ಸ್ ಅಲ್ಲಿ ಕೂಡ ಫಿಲ್ ಆಗತ್ತೆ. ಇಲ್ಲಾದ್ರೆ ಸ್ವಲ್ಪ ಟೈಮ್ ನಂತರ ಅದು ಗ್ಯಾಪ್ ಕಾಣುತ್ತೆ. ಕ್ರೀಮ್ ಬೇಸ್ ಕೊಟ್ಟ ಮೇಲೆ ಓಕೆ, ಲಿಕ್ವಿಡ್ ಬೇಸ್ ಅಲ್ಲಿ ನಾವು ಫೈನಲ್ ಟಚ್. ಫೈನಲ್ ಫಿನಿಶಿಂಗ್ ಒಂದು ಬಿಂದಿ. ಇದು ನಿಮ್ದು ಡ್ರೆಸ್ ಶೇಡ್ಗೆ ಮ್ಯಾಚ್ ಆಗುವಾಗ ಕೂಡ ಹಾಕ್ಬೋದು, ಇಲ್ಲಾಂದ್ರೆ ಮರೂನ್. ಹೇರ್ ಸ್ವಲ್ಪ ಕರೆಕ್ಟ್ ಮಾಡುವಾನ, ಕೋಮ್ ಮಾಡಿ. ಎಸ್, ನಿವೇದಿತಾ ಅವರೇ ಎಷ್ಟು ಚಂದ ಮೇಕಪ್ ಮಾಡಿದಿರಿ. ಸೊ ಫಸ್ಟಿಗೆ ಬಂದವರು ಇವರಂತ ಗೊತ್ತೇ ಆಗೋದಿಲ್ಲ. ಸೊ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಆ್ಯಕ್ಚುಲಿ. ಸೊ ಬೇಸಿಕ್ ಮೇಕಪ್ಪಲ್ಲಿ ಇಷ್ಟು ಚೆನ್ನಾಗಿ ಮಾಡ್ಬೋದು ಅಂತ ಗೊತ್ತಿರಲಿಲ್ಲ, ಇಷ್ಟು ಈಸಿಯಲ್ಲಿ. ಸೊ ಹೇಗೆ ಅನ್ನಿಸ್ತು ಇವತ್ತು?
ಇವತ್ತು ಗೊತ್ತೇ ಆಗ್ಲಿಲ್ಲ. ಇದು ವರ್ಕ್ ಮಾಡ್ತಾ ಮಾಡ್ತಾ ನಿಮ್ಮ ಹತ್ರ ಮಾತಾಡ್ತಾ ಗೊತ್ತೇ ಆಗ್ಲಿಲ್ಲ. ಸೊ ಖುಷಿ ಆಯ್ತಾ? ನೀವು ಅನ್ಕೊಂಡಾಗೆ ಖುಷಿ ಆಯ್ತಾ? ಖುಷಿ ಆಯ್ತಾ? ಎಸ್. ಇವತ್ತು ನಮ್ಮ ಎಪಿಸೋಡಲ್ಲಿ ಸಿಂಪಲ್ ಬೇಸಿಕ್ ಮೇಕಪ್ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ಕೊಟ್ಟಿದ್ದೀರಾ. ಸೊ ಏನಾದರೂ ಟಿಪ್ಸ್ ಕೊಡೋದಾದ್ರೆ ಮೇಕಪ್ ಮಾಡುವಾಗ ಫಸ್ಟ್ ಥಿಂಗ್ ನಾವು ನೆನ್ಪಿಟ್ಕೊಳ್ಬೇಕು ಅನ್ನುವಂಥದ್ದು ಏನಾದರೂ ಇದೆಯಾ? ಮೇಕಪ್ ಮಾಡುವಾಗ ಫೇಸ್ ಸ್ವೆಟ್ ಆಗಬಾರ್ದು. ಓಕೆ. ಹಾಂ, ಮತ್ತೆ ಸ್ವಲ್ಪ ಎ ಸಿಯಲ್ಲಿ ಫ್ಯಾನ್ ಕೆಳಗಡೆ ಹಾಗೆ ಇಟ್ಟು ಮೇಕಪ್ ಮಾಡಿ ನಂತರ ಸ್ವೆಟ್ ಆದರೂ ಕೂಡ ಜಸ್ಟ್ ಡ್ರೈ ಟಿಶ್ಯೂ ಇರುತ್ತಲ್ಲ ಅದರಲ್ಲಿ ಡ್ಯಾಬ್ ಮಾಡಬೇಕು, ವೈಪ್ ಮಾಡಬಾರ್ದು. ಯಾವಾಗ ಫೇಸ್ ಫಂಕ್ಷನ್ ಅಲ್ಲಿ ನೀವು ಸ್ವೆಟ್ ಆಗ್ತದೆ ಜಸ್ಟ್ ಡ್ಯಾಬ್ ಮಾಡ್ತಾ ಇರಿ, ಮೇಕಪ್ ಆಟೋಮ್ಯಾಟಿಕಲಿ ಸೆಟ್ ಆಗ್ತಾ ಹೋಗ್ತದೆ. ಸೊ ಅದೊಂದು ಟಿಪ್ಸ್. ಸೊ ತುಂಬಾ ಚೆನ್ನಾಗಿತ್ತು ಟಿಪ್ಸ್ ಆಕ್ಚುಲಿ. ನಾವು ಅದೇ ಬೆವರ್ದೆ ಒರ್ಸ್ಕೊಳ್ಳಿ ಅಂತ. ಸೊ ಎಷ್ಟು ಸೆನ್ಸಿಟಿವ್ ಆಗಿ ಅದನ್ನು ಡೀಲ್ ಮಾಡಬೇಕು. ಸೊ ಖುಷಿ ಆಯಿತು ನಮಗೆ ಈ ಎಪಿಸೋಡಲ್ಲಿ. ಸೊ 2ನೇ ಎಪಿಸೋಡ್. ಸೊ ಅದರಲ್ಲೇ ಬೇಸಿಕ್ ಮೇಕಪ್ ಹೇಳ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ನಮ್ಮ ಜೊತೆ ಜಾಯಿನ್ ಆದದಕ್ಕೆ. ಥ್ಯಾಂಕ್ ಯು. ವೆಲ್ಕಮ್. ಎಸ್, ನೋಡಿದ್ರಲ್ಲ ವೀಕ್ಷಕರೇ, 2ನೇ ಸಂಚಿಕೆ ನನಗಂತೂ ಖುಷಿ ಕೊಟ್ಟಿದೆ. ಸೊ ಬೇಸಿಕ್ ಮೇಕಪ್ ಹೇಗೆ ಮಾಡಬೇಕು ಅನ್ನೋಂಥ ಕ್ವಶನ್ ನಮ್ಮಲ್ಲಿ ಇರುತ್ತೆ. ಯೂಟ್ಯೂಬ್ ನೋಡಿ ಕಲಿತೇವೆ, ಬಟ್ ಬ್ಯೂಟಿಷಿಯನ್ ಜೊತೆ ಅವ್ರು ಹೇಗೆ ಮಾಡ್ತಾರೆ ಅಥವಾ ಯಾಕೆ ಹೇಗೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ರೆ ಇನ್ನಷ್ಟು ಎಫೆಕ್ಟಿವ್ ಆಗಿ ನಮಗೆಲ್ಲ ಅರ್ಥ ಆಗುತ್ತೆ. ಸೊ ವಿಡಿಯೋ ನೋಡಿ ತಿಳ್ಕೊಳ್ಳೋದು ಇದ್ದೇ ಇರುತ್ತೆ, ಬಟ್ ಬ್ಯೂಟಿಷಿಯನ್ಸ್ ಏನು ಮಾಡ್ತಾರೆ ಅದಕ್ಕೊಂದು ರೀಸನ್ ಇರುತ್ತೆ. ಅದನ್ನು ತಿಳ್ಕೊಂಡು ಯಾವುದಾದ್ರೂ ಕೆಲಸ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಖುಷಿ ಇರುತ್ತೆ. ಸೊ ಇವತ್ತಿಂದ ಎಲ್ಲರೂ ಬೇಸಿಕ್ ಮೇಕಪ್ ಟ್ರೈ ಮಾಡಿ ಅಂತ ಹೇಳ್ತಾ, ಸೊ ನೆಕ್ಸ್ಟ್ ಸಂಚಿಕೆಯಲ್ಲಿ ಹೊಸದಾದಂತಹ ಒಂದು ವೆರೈಟಿ ಮೇಕಪ್ ಥಿಂಗ್ಗಳ ಜೊತೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ಸುದ್ದಿ ಹಾಗೂ ಮನೋರಂಜನೆಗಾಗಿ ನಿರಂತರವಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಸ್ಪಂದನಾ ಟಿವಿ. ನಮಸ್ಕಾರ.